अवधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। श्री श्री राधा गोविंद की जय। श्री श्री गौरनिताय की जय। ಶ್ರೀಲ ಪ್ರಭುಪಾದ ಕಿ ಜೈ। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರ ಈ ಎಲ್ಲ ದೀಕ್ಷಾ ತರಗತಿಗೆ ಸ್ವಾಗತ. ಮಾತಾಜಿ ವಿಡಿಯೋ ಬಂದ್ ಮಾಡ್ಬಿಡಿ. ಮಾತಾಜಿ ಯಾರ್ಯಾರು ಜಾಯ್ನ್ ಆಗ್ತದ್ರಲ್ಲ ಅವ್ರ ವಿಡಿಯೋ ಬಂದ್ಬಿಡುತ್ತೆ ನನ್ನ ಸ್ಕ್ರೀನ್ ಮೇಲೆ, ಅದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಡಿಯೋನೆಲ್ಲನೂ ಬಂದ್ ಮಾಡ್ಬಿಡಿ, ಮ್ಯೂಟ್ ಮಾಡಿ ಮತ್ತೆ ಎಲ್ಲರಿಗೂ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ನಾವು 26 2ನೇ ಅವಿನ್ಯೂ ರೋಡಲ್ಲಿ, ಅವಿನ್ಯೂ ರಸ್ತೆಯಲ್ಲಿ ಮ್ಯಾಕ್ಲೆಸ್ ಗಿಫ್ಟ್ ಈ ನಿವಾಸದಲ್ಲಿ 2 ತಿಂಗಳಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಹಿಂದೆ ಕನಸಾಗಿದ್ದನ್ನು ನನಸಾಗಿಸಿದ್ದನ್ನು ನೋಡಿದ್ದೇವೆ. ಅವರು ಈಗಾಗಲೇ ಒಂದು ದೇವಸ್ಥಾನ ಮಾಡಿದ್ದರು ಮತ್ತು ಇಸ್ಕಾನ್ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದರು. ಒಂದು ಗುಂಪು ಈಗಾಗಲೇ ದೀಕ್ಷೆ ಆಗಿ ಅವರು ಅಲ್ಲಿಯ ಸದಸ್ಯರಾಗಿದ್ದರು. ಅವರಿಗೆ ಅಲ್ಲಿ ಬೋಧನೆ ಮಾಡ್ತಕ್ಕಂತಹ ಒಂದು ಅವಕಾಶವೂ ಕೂಡ ಇತ್ತು. ಈ ಸಂದರ್ಭದಲ್ಲಿ ಅವರು ತಮ್ಮ ದೈವ ಸಹೋದರರಿಗೆ ಸಹಾಯ ಮಾಡಲಿಕ್ಕಾಗಿ ಮತ್ತೆ ಭಾರತ ಸರ್ಕಾರಕ್ಕೂ ಕೂಡ ಸಹಾಯ ಮಾಡಲಿಕ್ಕಾಗಿ ಮತ್ತು ಹೆಚ್ಚಿನ ಒಂದು ದೊಡ್ಡ ವರ್ತಕರಿಗೂ ಭಾರತದಲ್ಲಿ ಸಹಾಯ ಮಾಡಲಿಕ್ಕಾಗಿ ಪತ್ರಗಳನ್ನು ಬರೆದಿದ್ದರು. ಆದರೆ ಅವರಿಗೆ ದೈವ ಸಹೋದರರಿಂದ ಯಾವ ಸಹಾಯವಾಗಲಿ, ಭಾರತ ಸರ್ಕಾರದಿಂದ ಆಗಲಿ ಅಥವಾ ದೊಡ್ಡ ಬಿಸಿನೆಸ್ ಮ್ಯಾನ್ ಇವರಿಂದಲೂ ಕೂಡ ಏನೂ ಸಹಾಯ ಸಿಕ್ಲಿಲ್ಲ. 1 ವರ್ಷ ಅವರು ಒಬ್ಬಂಟಿಯಾಗಿ ಹೋರಾಡಿದ್ರು. ಆದರೆ ಈಗ ಕೃಷ್ಣ ಅವರಿಗೆ ಹಣವನ್ನು, ಮನುಷ್ಯರನ್ನು ಕಳಿಸಿದ್ದ. ಕೃಷ್ಣ ಅವರಿಗೆ ಜನರನ್ನು ಕಳಿಸ್ತಾ ಇದ್ದ. ಅವರು ಆ ಜನರಿಗೆ ಹೃದಯದಲ್ಲಿ ಭಕ್ತಿಯ ಬೀಜ ಬಿತ್ತುತ್ತಿದ್ದರು ಮತ್ತು ಹರೇ ಕೃಷ್ಣ ಮಂತ್ರದ ಒಂದು ತರಬೇತಿ ಕೊಡ್ತಾ ಇದ್ದಿದ್ರು. ಕೃಷ್ಣನ ಬಗ್ಗೆ ಪ್ರವಚನಗಳನ್ನು ಅವರು ಮಾಡ್ತಾ ಇದ್ದಿದ್ರು. ಕೃಷ್ಣ ನಾಮವನ್ನ ಹೆಚ್ಚು ಪ್ರಚಾರ ಮಾಡಲಿಕ್ಕಾಗಿ ಅವರು ದುರಾಶೆ ಪಟ್ಟರು, ಇಂದ್ರಿಯ ಭೋಗಕ್ಕಲ್ಲ. ಹೀಗೆ 26 2ನೇ ಅವಿನ್ಯೂ ರಸ್ತೆಯಿಂದ ಅವರು ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ದೇವಸ್ಥಾನದಿಂದ ವಾಷಿಂಗ್ಟನ್ ಪಾರ್ಕ್ ನಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಒಂದು ಸಂಕೀರ್ತನೆಯನ್ನು ಮಾಡಿದರು ಮೆರವಣಿಗೆಯ ಮೂಲಕ. ಆಗ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಆಶಯ ಅದು ವಿಶ್ವದ ನಗರಗಳಲ್ಲಿ ಗಲ್ಲಿಗಳಲ್ಲಿ ಕೃಷ್ಣ ನಾಮವನ್ನ ಸಂಕೀರ್ತನೆ ಮಾಡಬೇಕು ಅಂತ. ಅದರ ಉದ್ಘಾಟನೆಯನ್ನ ನ್ಯೂಯಾರ್ಕಿನ ವಾಷಿಂಗ್ಟನ್ ಪಾರ್ಕ್ ನಲ್ಲಿ ನಡೆಸಿ ಹೊಸ ಹೆಜ್ಜೆಯನ್ನು ಅವರು ಇಟ್ಟಿದ್ರು.
ಹೀಗೆ ಒಂದು ರೀತಿಯ ಹೊಸ ಕಾರ್ಯಕ್ರಮಕ್ಕೆ ಅವರು ನಾಂದಿ ಹಾಡಿದರು. ಈಗ ಶಾಶ್ವತವಾಗಿ ಎತ್ತರದಲ್ಲಿರಿ. ಶ್ರೀಲ ಪ್ರಭುಪಾದರ ಈ ಒಂದು ಹರಿನಾಮ ಸಂಕೀರ್ತನೆ ಮತ್ತು ಕೃಷ್ಣ ಪ್ರಜ್ಞಾ ಆಂದೋಲನ ಸಮಾಚಾರ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಉಪನ್ಯಾಸಕ ಟಿಮೋತಿ ಲಿಯರ್ ವಿಲ್ಬ್ರೂಕ್ ಅವರಿಗೆ ಗೊತ್ತಾಯ್ತು. ಅಲ್ಲಿಯ ಸಮುದಾಯದವರಿಗೆ ಅವರು ಏನ್ ಮಾಡಿದ್ರು, ಈ ಒಂದು ಹರೇ ಕೃಷ್ಣ ಮಂತ್ರ ಅದರದ್ದು ಜಪದಿಂದ ಬಗ್ಗೆ ಉನ್ನತ ಪ್ರಜ್ಞೆ ಅನುಭವ ಆಗುತ್ತದೆ, ಅದನ್ನು ಕೇಳಿ ತಾವೇ ಸ್ವತಃ ಅದರ ಅನುಭವ ಪಡೀಲಿಕ್ಕೆ ಮತ್ತು ಅಭಯಚರಣರೊಂದಿಗೆ ಅದರ ಬಗ್ಗೆ ಚರ್ಚಿಸ್ಲಿಕ್ಕಾಗಿ ಅವರು ಬಂದ್ರು. ಮತ್ತು ಅಲ್ಲಿ ಒಂದು ಸಂಕೀರ್ತನೆಯಲ್ಲಿ ಭಾಗವಹಿಸಿ ಅವರಿಗೆ ಒಂದು ರೀತಿಯ ಉನ್ನತ ಪ್ರಜ್ಞೆಯನ್ನು ಈ ಸಂಕೀರ್ತನೆಯಿಂದ ಪಡೆಯಬಹುದು, ಅದನ್ನ ನೋಡ್ಲಿಕ್ಕೆ ಅದರಿಂದ ಅವರು ಅರಿತುಕೊಂಡ್ರು. ಇದರ ಬಗ್ಗೆ ಹೇಗಾಯ್ತು ಕೇಳಿದ್ರೆ, ಈ ಒಂದು ತಿಮೋತಿ ಲಿಯರ್ ವಿಲ್ಬ್ರೂಕಿನಲ್ಲಿ ಸ್ಥಾಪಿಸಿದ್ದ ಆ ಒಂದು ಸಮುದಾಯ, ಅವರು ಇಲ್ಲಿ ಅವರು ಅವೆನ್ಯೂ 26 ಅವೆನ್ಯೂನಲ್ಲಿದ್ದ ಆ ತರ ಜನರ ತರ ಅಲ್ಲ, ಅವರು ಮೇಲ್ವರ್ಗದ ಜನ. ಸೊ ಹಾಗಾಗಿ ಅವರು ತುಂಬಾ ಸ್ವಲ್ಪ ಜಾಣರಾಗಿದ್ರು, ಚುರುಕು ಬುದ್ಧಿಯವರಾಗಿದ್ರು. ಅದರಿಂದ ಅವರು ಅಭಯಚರಣರನ್ನ ಪರೀಕ್ಷಿಸುವ ಉದ್ದೇಶದಿಂದ ಅಲ್ಲಿ ಬಂದಿದ್ರು. ಅವರು ಏನ್ ಮಾಡಿದ್ರು, ಸಂಕೀರ್ತನ ಗೋಷ್ಠಿ ನಂತರ ಅಭಯಚರಣರನ್ನ ಅವರು ಪ್ರಶ್ನೆ ಮಾಡಿದರು. ಅಂದ್ರೆ ಡ್ರಗ್ಸ್ ಬಗ್ಗೆ ಏನ್ ಹೇಳ್ತೀರಿ ಅಂತ. ಅದಕ್ಕೆ ಡ್ರಗ್ಸ್ ಪ್ರಭುಪಾದರು ಹೇಳಿದ್ರು, ಡ್ರಗ್ಸ್ ಆಧ್ಯಾತ್ಮಿಕ ಜೀವನಕ್ಕೆ ಅಗತ್ಯ ಇಲ್ಲ, ಆ ಡ್ರಗ್ಸಿನಿಂದ ಆಧ್ಯಾತ್ಮಿಕ ಪ್ರಜ್ಞೆ ಆಗಲ್ಲ. ಒಂದು ಈ ದೈವ ಸಾಕ್ಷಾತ್ಕಾರ ಹೇಳೋದು ಒಂದು ಗುಳಿಗೆ ನುಂಗಿ ಅಥವಾ ಒಂದು ವಸ್ತುವಿನ ಧೂಮ್ರಪಾನ ಮಾಡಿ ಗಳಿಸುವ ಕಳಪೆ ಅಥವಾ ಅಗ್ಗದ ವಿಚಾರ ಅಲ್ಲ. ಹರೇ ಕೃಷ್ಣ ಮಹಾಮಂತ್ರ ಅದು ನಮ್ಮಲ್ಲಿನ ಶುದ್ಧ ಪ್ರಜ್ಞೆಗೆ ಮುಸುಕಿರುವ ಬೂದಿಯನ್ನು ಹೋಗಲಾಡಿಸುತ್ತೆ ಅಂತ ಹೇಳಿದರು. ಹಾಗಾಗಿ ಪ್ರಜ್ಞೆಯನ್ನ ಪರಿಶುದ್ಧ ಮಾಡುತ್ತೆ. ಆದರೆ ಡ್ರಗ್ಸ್ ಸೇವನೆಯಿಂದ ಅದರಿಂದ ಅದು ವಿರುದ್ಧವಾಗುತ್ತೆ, ಶುದ್ಧ ಪ್ರಜ್ಞೆಯನ್ನ ಅದು ಕೊಳಕು ಆವರಿಸುವಂತೆ ಮಾಡಿಬಿಡುತ್ತೆ ಅಂತ ಪ್ರಭುಪಾದರು ಉತ್ತರ ಕೊಟ್ರು. ಹೀಗೆ ಪ್ರಭುಪಾದರು ಮತ್ತೆ ಹೇಳಿದ್ರು, ನೀವು LSD ಸೇವಿಸಿ ಎಷ್ಟೇ ಎತ್ತರಕ್ಕೆ ಹೋದರೂ ನಿಮ್ಮ ತುಟ್ಟ ತುದಿಯನ್ನು ಮುಟ್ಟಿದ ನಂತರ ನೀವು ಕೆಳಗೆ ಇಳಿತೀರಿ. ಆಗ ನಿಮ್ಮ ಮನಸ್ಸನ್ನು ಆವರಿಸುವ ದುಃಖ, ನಿರಾಶೆ, ಖಿನ್ನತೆಗಳು ಅಪರಿಮಿತವಲ್ಲವೇ. ಈಗ LSD ಸೇವಿಸಿದ ಮೇಲೆ ಹೈ ಫೀಲಿಂಗ್ ಆಗತ್ತೆ. ಆಮೇಲೆ ಅವರು LSD ಯಾವುದೇ ಡ್ರಗ್ಸ್ ಅದರ ಎಫೆಕ್ಟ್ ಹೋದ ಮೇಲೆ ಅವರಿಗೆ ವಿತ್ಡ್ರಾವಲ್ ಆಗ್ಬಿಡತ್ತೆ. ಸೊ ಅದು ಒಂದು ಮಾದಕ ವಸ್ತುಗಳ ಸೇವನೆಯ ಪರಿಣಾಮ. ಇದನ್ನ ಪ್ರಭುಪಾದರು ಬಾಹ್ಯಾಂತರಿಕ್ಷದಲ್ಲಿ ಇರುವ ರಾಕೆಟ್ ಪ್ರಯಾಣಕ್ಕೆ ಹೋಲಿಸಿದ್ರು. ರಾಕೆಟ್ ಭೂಮಿಯಿಂದ ಸಾವಿರಾರು ಮೈಲಿ ಪ್ರಯಾಣ ಮಾಡತ್ತೆ. ಅದು ದಿನಗಟ್ಟಲೆ ಹಾಗೆ ಹೋಗ್ತಾ ಇರ್ತದೆ. ಆದರೆ ಎಷ್ಟು ಕಾಲ ಅದಕ್ಕೆ ಪ್ರಯಾಣಿಸಲು ಸಾಧ್ಯ ರಾಕೆಟ್ಗೆ? ಸ್ವಲ್ಪ ಕಾಲ ನಂತರ ಆದ ಮೇಲೆ ಅದು ರಾಕೆಟ್ ಹಿಂದೆ ಭೂಮಿಗೆ ಬರಲೇಬೇಕು. ಹಾಗೆ LSD ಸೇವಿಸಿದಾಗ್ಲೂ ಅಷ್ಟೇ, ನಾವು ಮೇಲೆ ಹೋಗುವ ಅನುಭವವನ್ನು ನಾವು ಪಡಿತೇವೆ, ಆದರೆ ಸ್ವಲ್ಪ ಕಾಲ ನಂತರ ಕೆಳಗೆ ಇಳಿಲೇಬೇಕು. ಇದು ಇದು ಈ ರೀತಿಯ ಒಂದು ಡ್ರಗ್ಸ್ ಸೇವನೆಯ ಒಂದು ಪರಿಣಾಮ. ಆದರೆ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಪ್ರಜ್ಞಾವಸ್ಥೆ ಆ ರೀತಿ ಇರಲ್ಲ. ಆಧ್ಯಾತ್ಮಿಕ ಪ್ರಜ್ಞಾವಸ್ಥೆ ಅದೇ ಕೃಷ್ಣ ಪ್ರಜ್ಞೆಯನ್ನ ನಾವು ಯಾವಾಗಲೂ ಅದು ನಮ್ಮ ಪ್ರಜ್ಞೆಯನ್ನ ಎತ್ತರದಲ್ಲಿ ಇರುತ್ತೆ. ಏಕೆ ಕೇಳಿದ್ರೆ, ನೀವು ಕೃಷ್ಣನನ್ನು ಸೇರ್ತಾ ಇದ್ದೀರಿ, ಅದರಿಂದ ಅಲ್ಲಿಂದ ಇಲ್ಲಿ ಕೆಳಗೆ ಬರುವ ಪ್ರಮೇಯವೇ ಇರುವುದಿಲ್ಲ. ಸದಾ ಕೃಷ್ಣ ಪ್ರಜ್ಞೆಯ ಅನುಭವ ಅವಸ್ಥೆಯಲ್ಲಿದ್ದು ಅದನ್ನು ನೀವು ಅದರ ಸವಿಯನ್ನು ಸವಿಯುತ್ತೀರಿ. ಈ ರೀತಿ ಅವರು ಆ ಹಿಪ್ಪಿಗಳಿಗೆ, ಅವರ ನಾಯಕರುಗಳಿಗೆ ಹೇಳಿದರು. ಅಂದ್ರೆ ಆಧ್ಯಾತ್ಮಿಕ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೃಷ್ಣನನ್ನ ಸೇರೋದ್ರಿಂದ ನಾವು ಹಿಂದೆ ಬರೋದಿಲ್ಲ. ಅಲ್ಲಿ ಆಧ್ಯಾತ್ಮಿಕ ಆನಂದ ಅದರಲ್ಲಿ ಇರ್ತೇವೆ, ಆ ಅನುಭವದ ಸವಿಯನ್ನು ನಾವು ಸವಿತೇವೆ. ಆದ್ರೆ ಈ ಡ್ರಗ್ಸ್ ಎಫೆಕ್ಟ್ ಆಗಲ್ಲ. ಅದು ಎಷ್ಟು ಎತ್ತರಕ್ಕೆ ಹೋದ್ರು ಮತ್ತೆ ಅದರಿಂದ ಕೆಳಗಿಳಿಲೇಬೇಕು. ಈ ರೀತಿ ಅವರಿಗೆ ಕನ್ವಿನ್ಸ್ ಮಾಡಿದ್ರು. ಆ ಮಿಲ್ಬ್ರೂಕ್ ಹಿಪ್ಪಿಗಳು ಅಭಯಚರಣರನ್ನು ಪರೀಕ್ಷಿಸಿ ಬಂದು ಒಂದೇ ಭೇಟಿಯಲ್ಲಿಯೇ ಕೃಷ್ಣ ಪ್ರಜ್ಞೆ
ಇತರ ವಿಧಾನಗಳಿಗಿಂತ ಶ್ರೇಷ್ಠ ವಿಧಾನ ಎಂಬ ಅಭಿಪ್ರಾಯವನ್ನು ಪಡ್ಕೊಂಡು ಹೋದ್ರು. ಈಗ ಟಾಂಪ್ಕಿನ್ ಸ್ಕ್ವೇರ್ ಪಾರ್ಕಿನಲ್ಲಿ ಸಂಕೀರ್ತನೆ. ಮಾತಾಜಿ ಎಲ್ಲರಿಗೂ ಮ್ಯೂಟ್ ಮಾಡಿ ಮತ್ತೆ ಎಲ್ಲರ ವಿಡಿಯೋನು ಬಂದ್ ಮಾಡಿ ಮಾತಾಜಿ ಪ್ಲೀಸ್, ಅದು ಸ್ಕ್ರೀನಿಗೆ ಅಡಚಣೆ ಆಗುತ್ತೆ. ಟಾಂಪ್ಕಿನ್ ಸ್ಕ್ವೇರ್ ಪಾರ್ಕಿನ ಸಂಕೀರ್ತನಾ ಗೋಷ್ಠಿ. ಇಲ್ಲಿ ವಾಷಿಂಗ್ಟನ್ ಸ್ಕ್ವೇರ್ ಪಾರ್ಕಿನ ಸಂಕೀರ್ತನಾ ಗೋಷ್ಠಿ ಮುಗಿದ ಮೇಲೆ ಪ್ರಭುಪಾದರಿಗೆ ಅವರ ಉತ್ಸಾಹ ತುಂಬಾ ಹೆಚ್ಚಾಯಿತು. ಅವರ ಶಿಷ್ಯರಿಗೂ ಕೂಡ ತುಂಬಾ ಉತ್ಸಾಹ ಮೂಡಿತು. ಆಗ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಹೇಳಿದರು, ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ನೀವು ಸಂಕೀರ್ತನೆ ಮಾಡಿ ಆ ಲೋಯರ್ ಈಸ್ಟ್ ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಅಂತ ಅವರು ಹೇಳಿದರು. ಹೀಗಾಗಿ ಇದು ಈ ತರ ಅವರು ಮಾಡ್ಕೊಂಡ್ರು. ಆಮೇಲೆ ಮುಂದಿನ ಮಹತ್ವದ ಹೆಜ್ಜೆಯೇ ಆ ಟಾಂಪ್ಕಿನ್ ಸ್ಕ್ವೇರ್ ನ ಪಾರ್ಕ್ ನಲ್ಲಿ ಸಂಕೀರ್ತನೆ. ತುಂಬಾ ಪ್ರಸಿದ್ಧವಾಗಿದೆ ಈ ಸಂಕೀರ್ತನೆ. ಅದರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಈ ಟಾಂಪ್ಕಿನ್ ಸ್ಕ್ವೇರ್ ಹೇಳೋದು ಅದು ಲೋಯರ್ ಈಸ್ಟ್ ಸೈಡಿನ ಒಂದು ಮುಖ್ಯ ಹೆಗ್ಗುರುತು, ತುಂಬಾ ಫೇಮಸ್ ಪ್ಲೇಸ್. ಆ ಟಾಂಪ್ಕಿನ್ ಸ್ಕ್ವೇರ್ ಪಾರ್ಕ್ ಅದು ಒಂದು ಜನಾಕರ್ಷಣೆಯ ಕೇಂದ್ರವಾಗಿತ್ತು. ಭಾನುವಾರದ ದಿವಸಗಳಲ್ಲಿ ಹಿಪ್ಪಿಗಳ ಒಂದು ಸಂತೆ, ತುಂಬಾ ಜನ ಹಿಪ್ಪಿಗಳು ಸೇರ್ತಾ ಇದ್ದಿದ್ರು. ಮತ್ತೆ ಅಲ್ಲಿ ಆ ಒಂದು ಸಜ್ಜನ ನಾಗರಿಕರು ಕೂಡ ಅಲ್ಲಿ ಬರ್ತಾ ಇದ್ದಿದ್ರು. ಇಂತಹ ಟಾಂಪ್ಕಿನ್ ಸ್ಕ್ವೇರ್ ಪಾರ್ಕ್ನಲ್ಲಿ ಇನ್ನೊಂದು ಮಹತ್ವದ ಸಂಕೀರ್ತನೆಯನ್ನು ಮಾಡಬೇಕು ಅಂತ ಅಭಯಚರಣರು ತಮ್ಮ ಶಿಷ್ಯಗಣಕ್ಕೆ ಸೂಚನೆಗಳನ್ನ ನೀಡಿದರು. ಅದು ಅಕ್ಟೋಬರ್ ತಿಂಗಳ ಒಂದು ಭಾನುವಾರ ಮಧ್ಯಾಹ್ನ ಮುಗಿತಾ ಬಂದಿತ್ತು. ಅಭಯಚರಣರು ಅಂದಿನ ಸಂಕೀರ್ತನಾ ಮೆರವಣಿಗೆಗೆ ತಾವೇ ಹೋಗ್ಲಿಕ್ಕೆ ನಿಶ್ಚಯ ಮಾಡಿದರು. ಅವರ ಶಿಷ್ಯ ಕೀರ್ತನಾನಂದ ಅವರು ಒಂದು ಗುರುಗಳ ತರನೇ ಅವರು ಕೇಶಮುಂಡನ ಮಾಡಿಕೊಂಡು ಶಿಕೆ ಬಿಟ್ಕೊಂಡು ಅವರು ಮುಂದೆ ಹೊರಟರು. ಗುರುಗಳ ಮೃದಂಗ ಮತ್ತು ಹಾರ್ಮೋನಿಯಂನು ಹೊತ್ಕೊಂಡ ಈ ಶ್ರೀಲ ಪ್ರಭುಪಾದರ. ಆಮೇಲೆ ಅವರು ಬೀದಿಯಲ್ಲಿ ಹರೇ ಕೃಷ್ಣ ಸಂಕೀರ್ತನ ಮಾಡ್ತಾ ಲೋಯರ್ ಈಸ್ಟ್ ಬೀದಿಯಲ್ಲಿ ಹೋಗ್ತಾ ಇದ್ರು. ಹುಡುಗರು ರಸ್ತೆಯಲ್ಲಿದ್ದವರೆಲ್ಲ ಕುಚೋದ್ಯ ಮಾಡಿದ್ರು. ಜನರು ಕುತೂಹಲದಿಂದ ನೋಡ್ತಾ ಇದ್ರು. ಕಿಡಿಗೇಡಿಗಳು ಚೇಷ್ಟೆ ಮಾಡ್ತಾ ಇದ್ರು. ಹಾಗಾಗಿ ಇವರು ಅವರದ್ದು ಯಾವುದನ್ನು ಲೆಕ್ಕಕ್ಕೆ ತಕೊಳ್ಳಿಲ್ಲ. ತಮ್ಮಷ್ಟಕ್ಕೆ ತಾವು ವಾದ್ಯಗೋಷ್ಠಿಯೊಂದಿಗೆ ಕೃಷ್ಣ ನಾಮಸ್ಮರಣೆಯನ್ನ ಮಾಡ್ತಾ ಅವರು 26ನೇ ನಂಬರ್ 2ನೇ ಅವೆನ್ಯೂ 26ನೇ ನಂಬರ್ ಮನೆಯ ದೇವಸ್ಥಾನದಿಂದ ಟಾಂಪ್ಕಿನ್ ಸ್ಕ್ವೇರ್ ಪಾರ್ಕಿಗೆ ನಿಧಾನವಾಗಿ ಹೆಜ್ಜೆ ಹಾಕೋತಾ ಹೋದ್ರು. ಅಭಯಚರಣರ ವಯಸ್ಸು ಅವಾಗ 71 ವರ್ಷ. ಆದರೂ ಕೂಡ ಅವರು ದೃಢವಾಗಿ ಹೆಜ್ಜೆಯನ್ನು ಇರಿಸುತ್ತಾ ಮೃದಂಗವನ್ನು ಬಾರಿಸುತ್ತಾ ನಡೆದಿದ್ರು. ಆಸುಪಾಸು ಹತ್ತಿರ ಇದ್ದಲ್ಲ ಜನರೆಲ್ಲ ಅವರತ್ತೆ ಆಕರ್ಷಿತರಾದರು. ಸೊ ಹಾಗಾಗಿ ಅವರು ರಸ್ತೆಯ ಎರಡೂ ಬದಿಯಲ್ಲಿ ಬಂದು ನಿಂತಿದ್ರು. ಅಭಯಚರಣರಿಗೆ ಇದೇ ಬೇಕಾಗಿತ್ತು. ಅಲ್ಲಿ ಆಗಿದ್ದು ಅದೇ, ಅಭಯಚರಣರು ಬಯಸಿದ್ದು ಅದನ್ನೇ. ಸೊ ಕೆಲವರು ಅಭಯಚರಣರಿಗೆ ಹೇ ಬುದ್ಧ ಅಂತ ಹಂಗಿಸಿದ್ರು. ಕೆಲವರು ಕಮ್ಯುನಿಸ್ಟ್ಗಳೇ, ಇವರು ಹಿಪ್ಪಿಗಳೇ ಅಂತ ತರ್ಕ ಮಾಡಿದ್ರು. ಸೊ ಹಾಗಾಗಿ ಕೆಲವರು ಸಂಕೀರ್ತನೆ ಯಾತ್ರೆ ಹಿಂದೆ ಹೋಗಿದ್ರು. ಸೊ ಈ ರೀತಿ ಟಾಂಪ್ಕಿನ್ ಸ್ಕ್ವೇರ್ ಪಾರ್ಕ್ಗೆ ಅಲ್ಲಿ ಹೋದ್ರು. ಅಲ್ಲಿ ಆಮೇಲೆ ಒಂದು ಹುಲ್ಲಿನ ಹಾಸಿನ ಸ್ಥಳವನ್ನು ಆಯ್ಕೆ ಮಾಡಿ ಅಲ್ಲಿ ಒಂದು ಕಂಬಳಿ ಹಾಕಿ, ರತ್ನ ಕಂಬಳಿ ಹಾಕಿ ಅದರ ಮೇಲೆ ಕುಳಿತು ತಾಳಗಳ ನಾದ್ಯದೊಂದಿಗೆ ಅವರು ತಮ್ಮ ಸಂಕೀರ್ತನೆಯನ್ನು ಮಾಡಿದರು. ಈಗ ಈ ರೀತಿ ಸಂಕೀರ್ತನೆ ಆರಂಭ ಆದ ಕೂಡಲೇ ಎಲ್ಲರ ಗಮನ ಅಲ್ಲಿ ಬಂತು. ಯಾಕಂದ್ರೆ ತುಂಬಾ ಜನ ಅಲ್ಲಿ ಹಿಪ್ಪಿಗಳು ಸೇರ್ಕೊಂಡಿದ್ರು. 10 ನಿಮಿಷದೊಳಗೆ ತುಂಬಾ 100 ಜನ ಅಲ್ಲಿ ಸುತ್ತುವರೆದರು. ಆಗ ತುಂಬಾ ಹುಮ್ಮಸ್ಸಿನಿಂದ ಅವರು ಶ್ರೀಲ ಪ್ರಭುಪಾದರು ಅವರು ಅದನ್ನ ಸಂಸ್ಕೃತ ಶ್ಲೋಕಗಳನ್ನ ರಾಗವಾಗಿ ಹಾಡಿ ಆಮೇಲೆ ಸಂಕೀರ್ತನೆಗೆ ಚಾಲನೆ ನೀಡಿದರು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಒಂದು ವಾದ್ಯಗಳನ್ನ ಅಲ್ಲಿಗೆ ತಕೊಂಡ್ ಬರ್ತಿದ್ರು. ಜನಸಾಮಾನ್ಯರು, ಹಿಪ್ಪಿಗಳು ಎಲ್ಲ ತಮ್ಮ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ತಕೊಂಡ್ ಬರ್ತಾ ಇದ್ದಿದ್ರು. ಸೊ ಅಲ್ಲಿ ಆ ಅಭಯಚರಣರ ಗೋಷ್ಠಿಯಲ್ಲಿ ಎಲ್ಲರೂ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ತಮ್ಮ ಒಂದು ಆ ಒಂದು ಸಂಗೀತದ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸ್ಟಾರ್ಟ್ ಮಾಡಿದ್ರು. ಕೆಲವರು ಸ್ಯಾಕ್ಸೋಫೋನು, ಗಿಟಾರು, ಕೋಂಗೋ, ಬೋಂಗೋ, ತಬಲಾ ಇದನ್ನೆಲ್ಲ ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಇದ್ದಾಗೆ ಹಿಪ್ಪಿಯ ಒಂದು ಒಳ್ಳೆಯ ತುಂಬಾ ಫೇಮಸ್ ಕವಿ ಅಲೆನ್ಸ್ಬರ್ಗು
ಅಲೆನ್ ಗಿನ್ಸ್ಬರ್ಗ್ ಮತ್ತು ಅವನ ಗೆಳೆಯ ಪೀಟರ್ ಅವರು ಕೂಡ ಅಲ್ಲಿ ಸೇರ್ಕೊಂಡು ನರ್ತನ ಮಾಡ್ಲಿಕ್ಕೆ ಮತ್ತೆ ಸಂಕೀರ್ತನ ಮಾಡ್ಲಿಕ್ಕೆ ಶುರು ಮಾಡಿದರು. ಆಮೇಲೆ ಇದೆಲ್ಲ ನೋಡಿ ಎಲ್ಲರಿಗೂ ಒಂದು ರೀತಿಯ ಗೌರವ ಭಾವನೆ ಮೂಡಿತಂತೆ. ಇದು ಅಸಡ್ಡೆಯಿಂದ ಅವರು ನೋಡ್ಲಿಲ್ಲ, ಇದ್ದಕ್ಕಿದ್ದಂತೆ ಅವರಿಗೆ ಗೌರವ ಭಾವನೆ ಮೂಡಿತು. ಈ ರೀತಿ ಇದ್ದಾಗ ಅವರು ಭಾವಾವೇಶಕ್ಕೆ ಒಳಗಾಗಿ ಆಮೇಲೆ ಅಭಯಚರಣರ ಕಣ್ಸೂಚನೆ ಮಾಡಿ ಅವರು ಏನ್ ಮಾಡಿದ್ರು, ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದರು. ಕೀರ್ತನೆಗೆ ಅವರು ಡಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದರು. ಈ ರೀತಿಯ ಈ ಎಲ್ಲ ಒಂದು ಹಾರ್ಮೋನಿಯಮ್ಮು, ಆಮೇಲೆ ಕೊಂಗೋ ಬೊಂಗೋ, ಸ್ಯಾಕ್ಸೋಫೋನು, ತಾಳಗಳು, ಈ ರೀತಿಯಾದ ಒಂದು ಎಲ್ಲ ವಾದ್ಯ ಸಮ್ಮಿಲನದಿಂದ ಒಂದು ರೀತಿಯ ಗಂಧರ್ವ ಲೋಕವೇ ಸೃಷ್ಟಿಯಾದಂಗಾಗಿತ್ತು. ಹಾಗಾಗಿ ಆಮೇಲೆ ಸಂಜೆ ಹೊತ್ತಿಗೆ ಸೂರ್ಯ ಮುಳುಗ್ತಾ ಇರತಕ್ಕಂತ ಟೈಮಲ್ಲಿ ರಶ್ಮಿ, ಅಪ್ಯಾಯಮಾನವಾದ ರಶ್ಮಿಗಳು ಅಲ್ಲಿದ್ದ ವೃಕ್ಷ ಸಮೂಹದ ಮೇಲೆ ಬಿತ್ತು. ಗೋಷ್ಠಿಯಲ್ಲಿ ಇರ್ತಕ್ಕಂತ ಹರಿನಾಮ ಸಂಕೀರ್ತನೆ ಮಾಡ್ತಕ್ಕಂತ ಎಲ್ಲ ಜನರ ಮೇಲೆ ಅದು ಸಂಕೀರ್ತನೆಕಾರರ ಮೇಲೆ ಬಿತ್ತು. ಆಗ ಒಂದು ರೀತಿಯ ಒಳ್ಳೆ ಅನ್ಯ ಲೋಕದ ಅನುಭವ ಮೂಡಿಸಿತ್ತಂತೆ ಆ ತರ ಅಲ್ಲಿ ಟಾಂಕಿನ್ ಸ್ಕ್ವೇರ್ ನಲ್ಲಿ. ಈ ರೀತಿ ಸಂಕೀರ್ತನೆಯ ಉಚ್ಚ ವೇಗದಲ್ಲಿ ನಡೀತಾ ಇದ್ದಂತೆ ಅಭಯಚರಣರು ಅದಕ್ಕೆ ಒಂದು ಸಡನ್ ಆಗಿ ಹಠಾತ್ ಆಗಿ ಅವರು ನಿಲ್ಲಿಸಿದ್ರು ಮತ್ತೆ ಸಂಕೀರ್ತನೆಯನ್ನ. ಮತ್ತೆ ತಮ್ಮ ಪ್ರವಚನವನ್ನು ಎದ್ದು ನಿಂತು ಅವರು ಶುರು ಮಾಡಿದ್ರು. ಹರೇ ಕೃಷ್ಣದ ಆ ಒಂದು ಮಂತ್ರದಿಂದ ಕೃಷ್ಣ ಪ್ರಜ್ಞಾವಸ್ಥೆಯನ್ನು ಸಾಧಿಸಿ ಹೇಗೆ ನಾವು ಆಧ್ಯಾತ್ಮಿಕ ಜೀವನದ ದಿವ್ಯ ಅನುಭೂತಿಯನ್ನು ನಾವು ಪಡ್ಕೊಳ್ಬಹುದು ಎಲ್ಲ ಅವರು ವಿವರಿಸಿದರು. ಅಂದ್ರೆ ಒಂದು ಕೃಷ್ಣ ಹರೇ ಕೃಷ್ಣ ಮಹಾಮಂತ್ರ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಐಹಿಕ, ಮಾನಸಿಕ, ಬೌದ್ಧಿಕ ಈ ಎಲ್ಲ ಸ್ತರಗಳನ್ನು ಮೀರಿ ಆಧ್ಯಾತ್ಮಿಕ ಸ್ತರವನ್ನು ಹರೇ ಕೃಷ್ಣ ನಾಮೋಚ್ಚಾರದಿಂದ ನಾವು ತಿಳ್ಕೋಬಹುದು, ನಾವು ಪಡ್ಕೊಳ್ಬಹುದು ಅಂತ ಅವರೆಲ್ಲ ಜನರಿಗೆ ತಮ್ಮ ಭಾಷಣದಲ್ಲಿ ಹೇಳಿದರು. ಹಾಗಾಗಿ ಈಗ ಅವರಿಗೆ ತುಂಬಾ ಸಂತೋಷ ಆಗಿತ್ತು. ತಮ್ಮ ಗುರು ಶ್ರೀ ಭಕ್ತಿ ಸಿದ್ಧಾಂತ ಪ್ರಭುಗಳ ಆಶಯವನ್ನ ಅಂದ್ರೆ ತಮ್ಮ ಪೂರ ಮಾಡಿದಾಗೆ ಆಯಿತು ಅಂತ ಅವರಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಇದೊಂದು ಐತಿಹಾಸಿಕ ಹೆಜ್ಜೆ. ಹಾಗಾಗಿ ಭಾಗವತದಲ್ಲಿ ತಿಳಿಸಿರುವಂತೆ ಪತಿತರ ಉದ್ಧಾರದಿಂದ ಕೃಷ್ಣ ಪ್ರಜ್ಞೆಯ ಪ್ರಸಾರದ ಕಾರ್ಯದಲ್ಲಿ ಈ ಒಂದು 71 ವರ್ಷ ವಯೋವೃದ್ಧರು ಅಭಯಚರಣರು ಅವರು ಅಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿ ಮುನ್ನಡೆಸಿದ್ದರು. ಅವರಿಗಿಂತ ಮುಂಚೆ ಹೋದ ಯಾವ 19ನೇ ಶತಮಾನದ ಹಿಡಿದು ಅಲ್ಲಿವರೆಗೆ ಯಾರು ಅಮೆರಿಕಕ್ಕೆ ಹೋಗಿದ್ರೋ ಯಾವ ಭಾರತೀಯ ಗುರುವಾಗಲಿ ಅಥವಾ ಸನ್ಯಾಸಿಯಾಗಲಿ ಅಥವಾ ಅಮೆರಿಕದ ಶ್ರೇಷ್ಠ ಚಿಂತಕರಾಗಲಿ ಮಾಡದಿದ್ದ ಅದ್ಭುತವನ್ನು ಅವರು ಈ ಹರೇ ಕೃಷ್ಣ ನಾಮದ ಇದರ ಸಂಕೀರ್ತನೆಯ ಮೂಲಕ ಅಮೆರಿಕದ ದಿಕ್ಕು ತಪ್ಪಿದ ಯುವ ಪೀಳಿಗೆಗೆ ಅದನ್ನ ತಲುಪಿಸಿದ್ರು. ಹಾಗಾಗಿ ಅವರು ಈ ಸಂಕೀರ್ತನೆಯನ್ನ ಮುಗಿಸಿಕೊಂಡು ಅವರು ಹಿಂತಿರುಗಬೇಕಾದ್ರೆ ಅವರನ್ನು ಅನೇಕ ಜನ ಹಿಂಬಾಲಿಸಿದ್ರಂತೆ ರಸ್ತೆಗಳಲ್ಲೇ ಎರಡೂ ಬದಿಗೂ. ಆಮೇಲೆ ಅವರ ಹಿಂದೆ ಬಂದು ಅವರ ಕೃಷ್ಣ ಪ್ರಜ್ಞಾ ದೇವಸ್ಥಾನದ ಒಳಗೆ ಪ್ರವೇಶಿಸಿ ಅಲ್ಲಿ ಕುಳಿತರಂತೆ. ಆ ದೇವಸ್ಥಾನ ಹಿಂದೆಂದೂ ಅಷ್ಟು ಜನ ಅಲ್ಲಿ ಇರಲಿಲ್ಲ. ಆಮೇಲೆ ಅಭಯಚರಣರು ಅವರೆಲ್ಲರಿಗೂ ದಿನನಿತ್ಯವೂ ಪ್ರತಿನಿತ್ಯವೂ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು ಅಂತ ಹೇಳ್ಕೊಂಡ್ರು. ಆಗ ಅಕ್ಟೋಬರ್ 10ನೇ ತಾರೀಕು 1966ನೇ ಇಸವಿಯ ನ್ಯೂಯಾರ್ಕ್ ಟೈಮ್ಸ್, ಅದು ಅಮೆರಿಕದ ಜಗತ್ ಪ್ರಸಿದ್ಧ ಪತ್ರಿಕೆ, ಅದರ ದಿನಪತ್ರಿಕೆ, ಅದರಲ್ಲಿ ಟಾಂಕಿನ್ ಸ್ಕ್ವೇರ್ ಪಾರ್ಕಿನ ಸಂಕೀರ್ತನ ಗೋಷ್ಠಿಯ ಬಗ್ಗೆ ಸುದೀರ್ಘ ವರದಿಯನ್ನ ಅದು ನೀಡಿತ್ತು. ಅಲೆನ್ಬರ್ಗ್ ಅಂತ ಖ್ಯಾತ ಕವಿ ಹಿತಚಿಂತಕ ಭಾಗವಹಿಸಿದ್ದು ಮತ್ತೆ ಪ್ರಭುಪಾದರು ಬಳಿ ಯಾರು ಹೋಗಿದ್ದಾರೋ ಅವರೆಲ್ಲರೂ ಕೂಡ ಮಾದಕ ವಸ್ತುಗಳ ಸೇವನೆಯನ್ನು ತ್ಯಜಿಸಿ ಆನಂದ ತುಂದಿಲರಾಗಿದ್ದಾರೆ ಅಂತ ಅದು ವರದಿ ಮಾಡ್ತಂತೆ. ಸೊ ಅಷ್ಟು ತುಂಬಾ ಈ ರೀತಿಯಾದ ಪ್ರಚಾರ ಸಿಕ್ತು ಅವರಿಗೆ ಪ್ರಭುಪಾದರ ಚಳುವಳಿಗೆ. ಹಾಗಾಗಿ ಪ್ರಭುಪಾದರ ಶಿಷ್ಯರಿಗಳಿಗೆಲ್ಲ ತುಂಬಾ ಒಂದು ರೀತಿಯ ಉತ್ಸಾಹ ಮೂಡಿತು. ಇದು ನ್ಯೂಯಾರ್ಕ್ ಟೈಮ್ಸ್ನ ಪೇಪರ್ ಕಟಿಂಗ್ಸ್. ಅವತ್ತಿನ
ಪತ್ರಿಕೆಯಲ್ಲಿ ಈ ಟಾಂಕಿನ್ ಸ್ಕ್ವೇರಿನ ಸಂಕೀರ್ತನೆಯ ಗೋಷ್ಠಿಯ ಬಗ್ಗೆ ವರದಿ. ಅಕ್ಟೋಬರ್ 23, 1966 ಇಸ್ವಿ ಪ್ರಭುಪಾದರು ಬ್ಯಾಕ್ ಟು ಹೆಡ್ ಗಾಡ್ ಹೆಡ್ ಪತ್ರಿಕೆಯ ಮೊದಲನೇ ಸಂಚಿಕೆಯನ್ನ ಅವರು ಪ್ರಕಟ ಮಾಡಿದ್ರು. ಮೊದಲು ಕೂಡ ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝೀನ್ ಅನ್ನ ಭಾರತದಲ್ಲಿಯೇ ಶುರು ಮಾಡಿ ತುಂಬಾ ಕಷ್ಟಪಟ್ಟು ಅದನ್ನೆಲ್ಲ ತಾವೇ ಮಾರಾಟ ಮಾಡ್ತಾ ಇದ್ರು. ಅದು ಆಮೇಲೆ ನಿಂತು ಹೋಗಿತ್ತು. ಈಗ ಪ್ರಭುಪಾದರಿಗೆ ಮತ್ತೊಂದು ವಿಚಾರ ಬಂತು. ತಮ್ಮ ಕೃಷ್ಣ ಪ್ರಜ್ಞಾ ವಿಚಾರಗಳ ಪ್ರಚಾರಕ್ಕಾಗಿ ಅವರಿಗೊಂದು ಮಾಧ್ಯಮದ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಅವರು ಹಿಂದೆ ಪ್ರಕಟ ಮಾಡ್ತಿದ್ದ ಬ್ಯಾಕ್ ಟು ಹೆಡ್ ಮ್ಯಾಗಝೀನು ಅವರನ್ನ ಈಗ ಅವರೇ ಒಬ್ಬರೇ ಮಾಡ್ತಾ ಇದ್ರು ಹಿಂದೆ. ಈಗ ಅವರಿಗೆ ಅದನ್ನ ಶಿಷ್ಯ ವರ್ಗದವರಿಗೆ ಒಪ್ಪಿಸುವ ಉದ್ದೇಶ ಇಟ್ಕೊಂಡ್ರು. ಸೊ ಆ ಪತ್ರಿಕೆಯ ಸಂಪಾದನೆಯನ್ನು ಹಯಗ್ರೀವ್ ಮತ್ತು ರಾಯ್ ರಾಮ ಇವರಿಗೆ ಒಪ್ಪಿಸಿದ್ರು, ಅಂದ್ರೆ ತಮ್ಮ ಶಿಷ್ಯಂದ್ರಿಗೆ ಕೊಟ್ರು. ಸೊ ಹಾಗಾಗಿ ಒಂದು ಎಲ್ಲ ಜವಾಬ್ದಾರಿ ಅಲ್ಲಿ ಯಾವ ತರ ಅದನ್ನ ಮಾಡ್ಬೇಕು, ಅಂದ್ರೆ ಮುಖಪುಟ ಜಗನ್ನಾಥ್ ಮತ್ತು ಜೇಮ್ಸ್ ಮುಖಪುಟದ ವಿನ್ಯಾಸ ಮಾಡುದು, ಅದನ್ನೆಲ್ಲ ಪತ್ರಿಕೆಯ ಎಲ್ಲ ಜವಾಬ್ದಾರಿನೂ ಅವರು ತಮ್ಮ ಶಿಷ್ಯರಿಗೆ ಕೊಟ್ರು. ಆದರೆ ಹಿಂದೆ ಭಾರತದಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪ್ರಕಟಿಸಿದಾಗ ಅವರೊಬ್ಬರೇ ಸರ್ವಸ್ವ ಆಗಿದ್ದರು. ಈಗ ಅವರಿಗೆ ಅಮೆರಿಕದಲ್ಲಿ ಒಂದು ಶಿಷ್ಯರ ದಂಡೇ ತಯಾರಾಗಿತ್ತು. ಭಾರತದಲ್ಲಿ ಏನು ಸಾಧನೆ ಮಾಡ್ಲಿಕ್ಕಾಗ್ಲಿಲ್ಲ, ಅದು ಅಮೆರಿಕದಲ್ಲಿ ಸಾಧನೆ ಮಾಡಿದರು. ಭಾರತದಲ್ಲಿ ಅವರು ಒಬ್ಬರೇ ಹೋರಾಡಿದರು, ಆದರೆ ಅಮೆರಿಕದಲ್ಲಿ ಅವರಿಗೆ ಶಿಷ್ಯರ ತಂಡವೇ ಇತ್ತು. ತನ್ನ ಗುರು ಭಕ್ತಿ ಸಿದ್ಧಾಂತರಿಗೆ ತಾನಿತ್ತ ವಚನದಂತೆ ನಡೆಯುತ್ತಿರುವುದನ್ನು ನೆನೆದು ಆ ವೃದ್ಧ ಸ್ಥಿತಪ್ರಜ್ಞನ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಉದುರಿದರು. ತುಂಬಾ ಆನಂದವಾಗಿ ಕಣ್ಣೀರು ಬಂತಂತೆ ಅವರಿಗೆ. ಗುರು ಭಕ್ತಿ ಸಿದ್ಧಾಂತರಿಗೆ ನಾ ವಚನ ಕೊಟ್ಟಿದ್ದೇನೆ ಅಂತ ಹೇಳಿ ಅದೆಲ್ಲ ನಡೀತಾ ಇದೆ ಈಗ ಅಂತ ಅವರಿಗೆ ತುಂಬಾ ಸಂತೋಷ ಆಯಿತು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಭುಪಾದರು 1967 ಇಸವಿಯಲ್ಲಿ ಶಿಷ್ಯರ ಸಹಾಯದಿಂದ ದೇವಾಲಯವನ್ನು ಪ್ರಾರಂಭಿಸಿದರು. ರತ್ನಮ್ಮ ಮಾತಾಜಿ, ನಿಮ್ಮ ವಿಡಿಯೋ ಬಂದ್ ಮಾಡಿ, ಸ್ಕ್ರೀನಿಗೆ ಬ್ಲಾಕ್ ಆಗತ್ತೆ ಅದು. ಹರೇ ಕೃಷ್ಣ ಮಾತಾಜಿ, ವಿಡಿಯೋಸ್ ನನಗೆ ಬಂದ್ ಮಾಡ್ಲಿಕ್ಕೆ ಆಗ್ತಿಲ್ಲ ಮೇಡಮ್. ಮಾತಾಜಿ ರತ್ನಮ್ಮ ಮಾತಾಜಿಗೆ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದೇನೆ. ಅದೇನಾಗತ್ತೆ ಅಂದ್ರೆ ಇಲ್ಲಿ ನನ್ನ ಸ್ಕ್ರೀನಿಗೆ ಬ್ಲಾಕ್ ಆಗ್ಬಿಡುತ್ತೆ. ಎಲ್ಲರೂ ವಿಡಿಯೋ ಬಂದ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಈಗ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಪ್ರಭುಪಾದರು, ಈಗ ನಾವು ನೋಡಿದ್ದೇವೆ ಮುಕುಂದ ಮತ್ತು ಜಾನಕಿ ಇವರು ಪ್ರಭುಪಾದರು ವಿವಾಹವನ್ನು ಮಾಡಿಸಿದ್ರು. ಮೊದಲು ಅಲ್ಲಿ ಅವರ ಮ್ಯಾಥ್ಲೆಸ್ ಗಿಫ್ಟ್ ಅವೆನ್ಯೂ 2ನೇ ಅವೆನ್ಯೂ 26ನೇ 2ನೇ ಅವೆನ್ಯೂ 26 ಇಲ್ಲಿ ಅವರು ಮದುವೆ ವಿವಾಹವನ್ನು ಕೂಡ ಮಾಡಿಸಿದ್ರು. ಅದರಲ್ಲಿ ಒಂದು ಜೋಡಿ ಮುಕುಂದ ಮತ್ತು ಜಾನಕಿ. ಸೊ ಈ ಮುಕುಂದ ಮತ್ತು ಜಾನಕಿ ಅವರು ತಾವು ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಅಲ್ಲಿ ಹೋಗಿದ್ರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅವರು ಮುಕುಂದ ಮತ್ತು ಜಾನಕಿ ಅವರು ಒಂದು ಅಲ್ಲಿ ಹರಿಕೃಷ್ಣ ಮಹಾಮಂತ್ರದ ಒಂದು ಕೃಷ್ಣ ಪ್ರಜ್ಞಾ ಚಳುವಳಿಯನ್ನ ಅಲ್ಲಿ ಅವರು ಆರಂಭ ಮಾಡ್ಕೊಂಡಿದ್ರು. ಮತ್ತು ಈಗ ಏನಾಯ್ತು ಅಂತಂದ್ರೆ ಈ ಟೈಮಲ್ಲಿ ಪ್ರಭುಪಾದರಿಗೆ ನಿರ್ದಿಷ್ಟವಾಗಿ ಅಮೆರಿಕದಲ್ಲಿ ಅಲ್ಲಿ ವಸತಿ ಮಾಡ್ಲಿಕ್ಕೆ ಅವರು ಅನುಮತಿಯನ್ನ ಪಡ್ಕೊಂಡ್ರು ವಕೀಲರ ಮುಖಾಂತರ. ಮೊದಲು ಕೇವಲ 2 ತಿಂಗಳ ಅಷ್ಟೇ ಅವರಿಗೆ ಅನುಮತಿ ಇತ್ತು. ಆಮೇಲೆ ಅವರು ಈಗ ಅವರು ತಮ್ಮ ವಕೀಲರ ಮುಖಾಂತರ ಎಷ್ಟು ಸಮಯ ಬೇಕಾದ್ರೂ ಅಲ್ಲಿ ಅಮೆರಿಕದಲ್ಲಿ ಉಳ್ಕೊಳ್ಳುವ ಒಂದು ಹಕ್ಕನ್ನು ಕೂಡ ಅವರು ಪಡ್ಕೊಂಡ್ರು. ಆಮೇಲೆ ಅವರಿಗೆ ಒಂದು ರೀತಿಯ ಸಂತೋಷ ಆಗಿತ್ತು. ಹೇಗೆ ತಮ್ಮ ಗುರುಗಳಿಗೆ ತಾನು ಏನು ವಚನ ಕೊಟ್ಟಿದ್ದೆ ಅದರ ಪ್ರಕಾರ ಎಲ್ಲ ನಡೀತಾ ಇದೆ ಅಂತ. ಈ ಸಮಯದಲ್ಲಿ ಈಗ ಏನಾಯ್ತು ಅಂತಂದ್ರೆ ಮುಕುಂದ 67ನೇ ಇಸ್ವಿ ಜನವರಿನಲ್ಲಿ ಅವರ ಶಿಷ್ಯ ಅವರಿಗೆ ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಬರ್ಲಿಕ್ಕೆ ಒಂದು ಪತ್ರ ಬರೆದ್ರು ಮತ್ತು ಅವರು ಟಿಕೆಟ್ ಕೂಡ ಇಟ್ಟಿದ್ರು. ಸೊ ವಿಮಾನದ ಟಿಕೆಟ್ ಇಟ್ಟಿದ್ರು. ಸೊ ಪ್ರಭುಪಾದರು ಈಗ ತಮ್ಮ ಶಿಷ್ಯರಿಗೆ ಹೇಳಿದ್ರು, ನಾನಿನ್ನು
ನಾನು ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಹೋಗ್ತೇನೆ, ನಾನೇನು ನ್ಯೂಯಾರ್ಕ್ ಅಲ್ಲೇ ಇರ್ಲಿಕ್ಕೆ ಸಾಧ್ಯವಾ, ನಮಗೆ ಇಲ್ಲ, ನನಗೆ ನನ್ನ ಜೀವಿತಾವಧಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕೃಷ್ಣ ಪ್ರಜ್ಞೆ ಆಂದೋಲನವನ್ನ ಹರಡಬೇಕು, ನಾನು ನಿರ್ವಂಚನೆಯಿಂದ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಸ್ಯಾನ್ ಫ್ರಾನ್ಸಿಸ್ಕೋ ನಾನು ಹೋಗ್ತೇನೆ ಅಂತ ಹೇಳಿದ್ರು. ಅವರ ಶಿಷ್ಯರಿಗೆ ತುಂಬಾ ಬೇಸರ ಆಯ್ತು. ಆದ್ರೂ ಕೂಡ ಅವರು ಏನ್ ಮಾಡಿದ್ರು, ಅವರಿಗೆಲ್ಲ ಹೇಳಿ ತಿಳುವಳಿಕೆ ಹೇಳಿ ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಹೊರಟರು. ಸೊ ಈಗ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೊರಟಿದ್ದು ಜನವರಿ 16, 1967 ಇಸ್ವಿ. ಅದು ಆಗ ಜನವರಿ ತಿಂಗಳು, ತುಂಬಾ ಚಳಿಗಾಲ, ಒಂದೇ ಸಮನೆ ಅಲ್ಲಿ ಹಿಮಪಾತ ಆಗ್ತಾ ಇತ್ತು. ಪ್ರಭುಪಾದರ ವಯಸ್ಸು 71 ವರ್ಷ. ತಮ್ಮ ಈ ಸುದೀರ್ಘ ಈ ಜೀವನದಲ್ಲಿ ಅವರು ಯಾವತ್ತೂ ವಿಮಾನಯಾನ ಮಾಡಿರಲಿಲ್ಲ. ಇದೇ ಅವರ ಪ್ರಪ್ರಥಮ ವಿಮಾನಯಾನ. ಸ್ಯಾನ್ ಫ್ರಾನ್ಸಿಸ್ಕೋದ ಏರ್ಪೋರ್ಟ್ ನಲ್ಲಿ ಅಭಯಚರಣರನ್ನು ಸುಮಾರು 50 ಮಂದಿ ಹಿಪ್ಪಿಗಳು ಅವರಿಗೆ ಅಂದ್ರೆ ಸ್ವಾಗತ ನೀಡಲಿಕ್ಕೆ ಬಂದರು. ಅಭಯಚರಣರ ಸ್ವಾಗತಕ್ಕಾಗಿ ಮುಕುಂದ ತನ್ನ ಶಕ್ತಿ ಮೀರಿ ಶ್ರಮಿಸಿದ್ದ. ಸೊ ಹಾಗಾಗಿ ಅಲ್ಲಿ 50 ಮಂದಿ ಹಿಪ್ಪಿಗಳನ್ನು ಆ ವಿಮಾನ ನಿಲ್ದಾಣದಲ್ಲಿ ಒಂದುಗೂಡಿಸಿದ್ದ. ಉತ್ಸಾಹದಿಂದ ಎಲ್ಲರೂ ಕೂಡ ಸ್ವಾಮಿ ಸ್ವಾಮಿ ಅಂತ ಅವರ ಪ್ರಭುಪಾದರನ್ನ ಕಾಣ್ಲಿಕ್ಕಾಗಿ ಕಾಯ್ತಾ ಇದ್ದಿದ್ರು. ಅಲ್ಲಿ ಅಲೆನ್ ಗಿನ್ಸ್ಬರ್ಗ್ ಕೂಡ ಬಂದಿದ್ದ. ಸೊ ಆಗ ಪ್ರಭುಪಾದರನ್ನ ಈ ಎಲ್ಲ ಹಿಪ್ಪಿಗಳು ಕೂಡ ತುಂಬಾ ಇದರಿಂದ ಅವರನ್ನ ಸ್ವಾಗತ ಮಾಡಿದ್ರು. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ, ಅವರು ಬರೋಕ್ಕಿಂತ ಮುಂಚೆನೆ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆ ನಡೀತಾ ಇತ್ತು. ಮತ್ತೆ ಅವರಿಗೆಲ್ಲ ಸ್ವಾಮಿ ಬಂದ್ರು ಅಂತ ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಅವರು ನೋಡ್ಲಿಕ್ಕೆ ತುಂಬಾ ಕಾತರದಲ್ಲಿ ಇದ್ದಿದ್ರು. ಅದಕ್ಕೆ ಎಲ್ಲ ಅಂದ್ರೆ ಪೂರ್ವ ಸಿದ್ಧತೆ ಅಷ್ಟು ಮುಕುಂದ ಅವರ ಶಿಷ್ಯ ಮಾಡಿದ್ದ. ಹಾಗಾಗಿ ಅಲ್ಲಿ ಪ್ರಭುಪಾದರು ತುಂಬಾ ದೃಢವಾದ ಹೆಜ್ಜೆಗಳಿಡುತ್ತಾ ತಲೆ ಎತ್ತಿ ನಡೆಯುತ್ತಾ ಕಾದು ನಿಂತಿದ್ದ ಹಿಪ್ಪಿಗಳ ಕಡೆ ಬಂದ್ರು. ಹಿಪ್ಪಿಗಳ ಕೈಯಲ್ಲಿ ಹೂವಿನ ಹಾರ, ಅಗರಬತ್ತಿ ಕಡ್ಡಿಗಳೆಲ್ಲ ಹಿಡ್ಕೊಂಡು ಅವರು ಸ್ವಾಗತ ಮಾಡಿದ್ರು. ಹಾಗಾಗಿ ಅವರಿಗೆ ಅಭಯಚರಣರು ಬರ್ತಾ ಇದ್ದಂಗೆ ಅವ್ರ ಹತ್ರ ಬರ್ತಾ ಇದ್ದಂಗೆ ಎಲ್ಲರೂ ಹೂಗುಚ್ಚ ಕೊಡ್ತಾ ಇದ್ದಿದ್ರು. ಸೊ ಹಾಗಾಗಿ ಅಲ್ಲಿ ಅಲೆನ್ಸ್ ಗಿನ್ಸ್ಬರ್ಗ್ ಅಂತ ಅವರ ತುಂಬಾ ಫೇಮಸ್, ಅವನು ಹಿಪ್ಪಿಗಳ ಒಂದು ಅವರದ್ದೆಲ್ಲ ಕವಿ ಮತ್ತು ಅವ್ರ ಲೀಡರು ಕೂಡ ಆಗಿದ್ದ. ಸೊ ಅವರು ಕೂಡ ಕಾಯ್ತಾ ಇದ್ದಿದ್ರು ಅಲೆನ್ಸ್ ಗಿನ್ಸ್ಬರ್ಗ್. ಸೊ ಹಾಗಾಗಿ ಇಲ್ಲಿ ಅವರು ಬಂದ ಕೂಡಲೇ ಏನ್ ಮಾಡಿದ್ರು, ವಿಮಾನದಿಂದ ಅವರು ತುಂಬಾ ಅವರಿಗೆ ಸ್ಯಾನ್ ಫ್ರಾನ್ಸಿಸ್ಕೋ ಬಂದ ಕೂಡಲೇ ಅವರಿಗೆ ಒಂದ್ ರೀತಿ ತುಂಬಾ ಖುಷಿ ಆಯ್ತಂತೆ. ಅವರ ಮನಸ್ಸು ಕೃಷ್ಣನ ಕೃಪೆ ಅದನ್ನ ನೆನೆದು ತುಂಬಿ ಬಂತಂತೆ. ಯಾಕಂದ್ರೆ ಏನೂ ಇಲ್ಲದೆ, ಯಾರ ಸಹಾಯವೂ ಇಲ್ಲದೆ ಅಲ್ಲಿ ಅಮೆರಿಕಕ್ಕೆ ಬಂದಿದ್ರು. ಯಾವ ಒಂದು ಹಣವೂ ಇರಲಿಲ್ಲ, ಯಾವ ಒಂದು ಜನರ ಪರಿಚಯವೂ ಇಲ್ಲ, ಯಾವ ಆಧಾರವೂ ಇಲ್ಲದೆ ಅಲ್ಲಿ ಬಂದಿದ್ರು. ಆಗ ಇದೆಲ್ಲ ಕೃಷ್ಣನ ಕೃಪೆ ಅಂತ ಅವರಿಗೆ ತುಂಬಾ ಸಂತೋಷ ಆಯಿತು. ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಯಲಾರಂಭಿಸಿತಂತೆ. ಸೊ ಹಾಗಾಗಿ ಕೃಷ್ಣನನ್ನ ನೆನೆಯುತ್ತಾ ಮನಸ್ಸಿನಲ್ಲಿ ಭಕ್ತಿ ಭಾವ ಪರಾಕಾಷ್ಠೆಗೇರಿತು. ಅಂದ್ರೆ ಭಾವ ಸ್ಟೇಜಿಗೆ ಹೋಗ್ಬಿಟ್ಟಿದ್ರು ಅವರು, ಅಷ್ಟು ಅವರಿಗೆ ಇದಾಗಿತ್ತು. ಅಂದ್ರೆ ಆನಂದ ಬಾಷ್ಪ ಸುರಿತಾ ಇತ್ತು. ಆಮೇಲೆ ಅವರು ತಮ್ಮ 2 ಕೈಗಳನ್ನು ಮೇಲೆತ್ತಿ ಹರಿನಾಮ ಸಂಕೀರ್ತನೆಯನ್ನ ಶುರು ಮಾಡಿದ್ರು. ಬೇರೆಯವರೆಲ್ಲರೂ ಕೂಡ ಹರಿನಾಮ ಸಂಕೀರ್ತನೆ ಮಾಡಿದ್ರು. ಆಮೇಲೆ ಅವರು ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅವರ ಶಿಷ್ಯ ಮುಕುಂದ ರಾಧಾಕೃಷ್ಣ ದೇವಸ್ಥಾನವನ್ನು ಕಟ್ಟಿದ್ದ. ಸೊ ಹಾಗಾಗಿ ಅಲ್ಲಿ ರಾಧಾಕೃಷ್ಣ ದೇವಾಲಯಕ್ಕೆ ಅವರು ಹೋದರು. ಮತ್ತೆ ಹಿಪ್ಪಿಗಳಿಗೆ ಒಂದು ಉಪನ್ಯಾಸ ನೀಡಿ ಕೃಷ್ಣ ಪ್ರಜ್ಞೆಯಲ್ಲಿ ಒಂದಾಗಬೇಕು ಅಂತ ಕರೆ ನೀಡಿದರು. ಆಮೇಲೆ ಅಲ್ಲಿ ಎಲ್ಲ ಅವರೆಲ್ಲ ಶಿಷ್ಯರೆಲ್ಲ ಅವರೆಲ್ಲ ಹಿಪ್ಪಿಗಳೆಲ್ಲ ಕೇಳಿದ್ರು, ನಿಮ್ಮ ಆಂದೋಲನದಲ್ಲಿ ನಾವು ಸಾಗ್ಬೇಕಾದ್ರೆ ಏನ್ ಮಾಡ್ಬೇಕು. ಅದಕ್ಕೆ ಅವರೆಲ್ಲ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಹೇಳಿದ್ರು. ಮತ್ತೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಬೇಕು, ಶುಚಿರ್ಭೂತರಾಗಿರ್ಬೇಕು, 3 ಬಾರಿ ಪ್ರಾರ್ಥನಾ ಮಾಡಬೇಕು, ಪ್ರಾರ್ಥನಾ ಗೋಷ್ಠಿಯಲ್ಲಿ ಭಾಗವಹಿಸ್ಬೇಕು, ಮತ್ತೆ ಹರಿನಾಮ ಜಪವನ್ನು ಮಾಡಬೇಕು. ಇದನ್ನೆಲ್ಲ ಹೇಳಿದ್ರು ಅವರು. ಆಮೇಲೆ ಅವತ್ತು ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಬಂದಿದ್ದ ಸುದ್ದಿ ಎಲ್ಲ ಟಿವಿನಲ್ಲಿ ಪ್ರಸಾರ ಆಯಿತು. ಮತ್ತೆ ಅವರಿಗೆ ಮರುದಿನದ ಪತ್ರಿಕೆಯಲ್ಲೂ ಕೂಡ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಭುಪಾದರ ಬಗ್ಗೆ ಅವರ ಎಲ್ಲ ಪ್ರವೇಶ, ಅವರು ಬಂದಿರೋದು ಎಲ್ಲ ಡೀಟೇಲ್ ವರದಿಯಾಗಿದೆಯಂತೆ. ಸೊ ಹೀಗಾಗಿ ಆ ಒಂದು ಚಳುವಳಿಗೆ ಒಳ್ಳೆಯ ಒಂದು ರೀತಿಯ ಪ್ರಚಾರ ಸಿಗ್ತಾ ಇತ್ತಿತ್ತು. ಆಮೇಲೆ ಪ್ರಭುಪಾದರಿಗೆ ಅಲ್ಲಿ ಒಂದು ಇದರಲ್ಲಿ ರಾಕ್ ವಾದ್ಯಗೋಷ್ಠಿಯಲ್ಲಿ ಅಲ್ಲಿ ಭಾಗವಹಿಸ್ಬೇಕು ಅಂತ ತುಂಬಾ ಅವರಿಗೊಂದು
ಕರೆ ಬಂತು. ಸೊ ಆಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅಷ್ಟು ಇಷ್ಟ ಇರಲಿಲ್ಲ, ಮೆಚ್ಚುಗೆ ಇರಲಿಲ್ಲ. ಯಾಕೆಂದ್ರೆ ಆ ಹಿಪ್ಪಿಗಳ ಗೋಷ್ಠಿ ಅದು. ಸೊ ಆ ಹಿಪ್ಪಿಗಳ ಗೋಷ್ಠಿ ಅದು ಗಂಭೀರ ಗೋಷ್ಠಿ ಅಲ್ಲ, ಅದು ಅದು ಒಂದು ರೀತಿಯ ಈ ಹಿಪ್ಪಿಗಳ ಗೋಷ್ಠಿಯಲ್ಲಿ ಅವರಿಗೆ ಭಾಗವಹಿಸ್ಲಿಕ್ಕೆ ಇಷ್ಟ ಇರಲಿಲ್ಲ, ಆ ರಾಕ್ ವಾದ್ಯ ಗೋಷ್ಠಿಯಲ್ಲಿ. ಆದರೆ ಅವರು ಪ್ರಭುಪಾದರು ಹೇಳ್ಕೊಂಡ್ರು, ಪ್ರಭು ಪತಿತರ ಉದ್ಧಾರವೇ ಕೃಷ್ಣನ ಕರೆಯಲ್ಲವೇ. ಹಾಗಾಗಿ ಚೈತನ್ಯರು ತಮ್ಮ ಗುರು ಮಹಾರಾಜ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಅವರ ಇಚ್ಛೆಯನ್ನು ಈಡೇರಿಸಬೇಕು ನಾನು. ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರದವನ್ನ ನಾನು ಪಸರಿಸ್ಲಿಕ್ಕೆ ಎಲ್ಲಿಗೆ ಹೋಗ್ಲಿಕ್ಕೂ ಕೂಡ ಅವರು ಸಿದ್ಧ ಇದ್ರು. ಹಾಗಾಗಿ ಅವರು ರಾಕ್ ಗೋಷ್ಠಿಗೆ, ವಾದ್ಯಗೋಷ್ಠಿಗೆ ಹೋಗ್ಲಿಕ್ಕೆ ಅವರು ತಯಾರಾದರು. ಈ ಪತಿತ ದಾರಿ ತಪ್ಪಿದ ಹಿಪ್ಪಿ ಯುವಕ ಯುವತಿಯರಿಗೆ ಹರೇ ಕೃಷ್ಣ ಮಂತ್ರೋಚ್ಚಾರ ಅವರಿಗೆ ಒಳ್ಳೆಯದು ಮಾಡ್ತದೆ ಅಂತ ಅವರಿಗೆ ಗೊತ್ತಿತ್ತು. ಈ ಮೂಲಕ ಕೃಷ್ಣ ಪ್ರಜ್ಞೆಯನ್ನು ಅವರಲ್ಲಿ ಹಾಕ್ಬೇಕು ಅಂತ ಅವರು ನಿಶ್ಚಯ ಮಾಡಿದರು. ಅದಕ್ಕಾಗಿ ಅವರು ನ್ಯೂಯಾರ್ಕ್ ಶಿಷ್ಯರು ಬಲವಾಗಿ ವಿರೋಧ ಮಾಡಿದ್ರು ಅವರಿಗೆ ಅಲ್ಲಿ ಹೋಗ್ಬೇಡಿ ಅಂತ. ಆದ್ರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಿದ್ಧರಾಗಿದ್ದರು. ಯಾಕೆ? ಅವರ ಗುರಿ ನಿಚ್ಚಳವಿತ್ತು. ಹ್ಯಾಶಿಶು, ಮ್ಯಾರಿಜ್ವಾನಾ, ಈ ಮಾದಕ ವಸ್ತುಗಳು ಇದನ್ನ ಸೇವಿಸಿ ಆಮೇಲೆ ಸಂಗೀತದಿಂದ ಮದೋನ್ಮತ್ತರಾಗ್ತಿದ್ರು, ಚಿತ್ತಭ್ರಮೆಗೆ ಒಳಗಾಗಿದ್ರು ಈ ಎಲ್ಲ ಹಿಪ್ಪಿಗಳು. ಅದನ್ನೇ ಅವರು ಆಧ್ಯಾತ್ಮಿಕ ಅನುಭವ ಅಂತ ತಿಳ್ಕೊಂಡ್ಬಿಟ್ಟಿದ್ರಂತೆ. ಸೊ ಹಾಗಾಗಿ ಆ ಗುಂಪಿಗೆ ಸರಿಯಾದ ದಾರಿ ತೋರಿಸ್ಬೇಕು ಅಂತ ಅವರು ಅಲ್ಲಿಗೆ ಹೋಗಿದ್ರು. ಆಮೇಲೆ ಅಭಯಚರಣರು ನ್ಯೂಯಾರ್ಕ್ ಅಲ್ಲಿ ಇದ್ರು ಕೂಡ ಅವರ ಶಿಷ್ಯ ಈ ಮುಕುಂದ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ರು. ಮತ್ತೆ ಅವರು ಒಂದು ಶಿಷ್ಯರ ತನ್ನ ಒಂದು ಚಳುವಳಿಗೆ, ಕೃಷ್ಣ ಪ್ರಜ್ಞಾ ಚಳುವಳಿಗೆ ಜನರನ್ನೆಲ್ಲ ಸೇರಿಸ್ಕೊಂಡಿದ್ರು, ತಮ್ಮದೇ ಆದ ಒಂದು ತಂಡ ಇಟ್ಕೊಂಡಿದ್ರು. ಸೊ ಹಾಗಾಗಿ ಈ ಸ್ಯಾನ್ ಫ್ರಾನ್ಸಿಸ್ಕೋದ ಅಲ್ಲಿ ಒಬ್ಬ ಪ್ರಸಿದ್ಧ ಕಲಾವಿದನಾದ ಮೌಸ್ ಎಂಬುವ ಒಂದು ಸುಂದರವಾದ ಪೋಸ್ಟರ್ ತಯಾರು ಮಾಡಿದ, ಕೃಷ್ಣ ಪ್ರಜ್ಞೆ ಪಶ್ಚಿಮಕ್ಕೆ ಬಂದಿದೆ ಅಂತ. ಸೊ ಈ ಸಂದೇಶದೊಂದಿಗೆ ಆ ಅಭಯಚರಣರ ಒಂದು ಫೋಟೋ ಕೂಡ ಹಾಕಿ ಎಲ್ಲ ಸ್ಯಾನ್ ಫ್ರಾನ್ಸಿಸ್ಕೋದ ಒಂದು ಸ್ಟ್ರಾಟಜಿಕ್ ಪ್ಲೇಸ್, ಆಯಕಟ್ಟಿನ ಪ್ರದೇಶದಲ್ಲಿ ಎಲ್ಲ ಕಡೆಗೂ ಪ್ರದರ್ಶನ ಮಾಡಿದ್ರು. ಹೀಗಾಗಿ ಪ್ರಭುಪಾದರಿಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತುಂಬಾ ಪ್ರಚಾರ ಸಿಕ್ತು. ಟಿವಿನಲ್ಲಿ ಪ್ರಸಾರ, ಆಮೇಲೆ ಎಲ್ಲ ಪತ್ರಿಕೆಗಳಲ್ಲಿ ಪ್ರಸಾರ, ಮತ್ತೆ ಮೂಲೆ ಮೂಲೆಗಳಲ್ಲಿ ಅವರ ಕೃಷ್ಣ ಪ್ರಜ್ಞೆ ಪಶ್ಚಿಮಕ್ಕೆ ಬಂದಿದೆ, ಸೊ ಕೃಷ್ಣ ಪ್ರಜ್ಞೆ ಪಶ್ಚಿಮಕ್ಕೆ ಬಂದಿದೆ ಅಂತ ಪ್ರಭುಪಾದರ ಜೊತೆಗೆ ಕಟೌಟ್ ಇಟ್ಕೊಂಡು ಹಾಕಿರೋದು, ಇದೆಲ್ಲ ಪ್ರಚಾರ ಸಿಕ್ತು. ಹಾಗಾಗಿ ಅಲ್ಲಿ ಈ ರೀತಿಯಾಗಿ ಆ ಕಾರ್ಯಕ್ರಮಕ್ಕೆ ಕೆಲ ದಿನಗಳ ಮೊದಲು ರಾಧಾಕೃಷ್ಣ ದೇವಸ್ಥಾನದಲ್ಲಿ ಅಭಯಚರಣರು ಸಂಕೀರ್ತನ ಗೋಷ್ಠಿ ಮುಗಿಸಿ ತಮ್ಮ ಕೋಣೆಯಲ್ಲಿ ಕುಳಿತಿದ್ದಾಗ ಅಲ್ಲಿ ಅಲೆನ್ ಬಂದ್ರು. ಸೊ ಅಲೆನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇವರ ಚಳುವಳಿಯಲ್ಲಿ, ಯಾಕೆಂದ್ರೆ ಅವನ ಹಿಪ್ಪಿಗಳ ಲೀಡರ್ ಆಗಿದ್ದ ಅಲೆನ್. ಸೊ ಹಾಗಾಗಿ ಅವ್ರನ್ನು ಕೂಡ ಅವ್ರು ಹೇಳ್ತಾರೆ, ಅಲೆನ್ ನನಗೆ ಕೃಷ್ಣ ಪ್ರಜ್ಞೆಗೆ ಆವರಿಸ್ಕೊಂಡ್ ಬಿಟ್ಟಿದೆ ಅಂತ. ಆಯ್ತು ಒಳ್ಳೇದು, ನಿನಗೆ ಕೃಷ್ಣ ಪ್ರಜ್ಞೆ ಆವರಿಸಿದೆ ಅಂದ್ರೆ ನಿನ್ನ ಮೇಲೆ ಕೃಷ್ಣನ ವಿಶೇಷ ಕೃಪೆ ಇದೆ ಅಂತ ಆಯ್ತು. ಸೊ ಹಾಗಾಗಿ ನಾವು ತಿಳ್ಕೋಬೇಕು, ಕೃಷ್ಣ ಪ್ರಜ್ಞೆ ಸಿಕ್ಕಿದೆ ಅಂದ್ರೆ ಕೃಷ್ಣನ ವಿಶೇಷ ಕೃಪೆ ಇದೆ ಅಂತ, ಇಲ್ಲದ್ರೆ ಕೃಷ್ಣ ಪ್ರಜ್ಞೆ ಸಿಕ್ಕೋಲ್ಲ. ಸೊ ಹಾಗಾಗಿ ಪ್ರಭುಪಾದರಿಗೆ ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಬಂದ ಮೇಲಂತೂ ಪ್ರತಿ ದಿವಸ ದೂರವಾಣಿಗಳ ಕರೆಗಳ ಸುರಿಮಳೆ, ಅಷ್ಟು ಅವರಿಗೆ ಕಾಲ್ಸ್ ಬರ್ತಾ ಇತ್ತು, ಫೋನ್ ಕಾಲ್ಸ್. ಸೊ ಹಾಗಾಗಿ ಅವ್ರು ಹೇಳಿದ್ರು, ಇದು ಪ್ರಸಿದ್ಧಿಗೆ ತೆರಬೇಕಾದ ಬೆಲೆ ಸೊ ಅಂತ ಹೇಳಿದ್ರು. ಮಹಾತ್ಮ ಗಾಂಧಿಯು ಇದನ್ನ ಅನುಭವಿಸಿದ್ರು. ಎಲ್ಲಿ ಹೋದ್ರು ಮಹಾತ್ಮ ಗಾಂಧಿಗೂ ಕೂಡ ಸಾವಿರಾರು ಜನ ಮುತ್ತುತ್ತಿದ್ರು. ಸೊ ಅವರಿಗೆ ನಿದ್ರೆಗೂ ಕೂಡ ಆಗ ಜನ ಬಿಡ್ತಿರ್ಲಿಲ್ವಂತೆ. ಆ ರೀತಿ ಪ್ರಭುಪಾದರಿಗೂ ಕೂಡ ಆ ರೀತಿಯ ಅನುಭವ ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ಈ ರಾಧಾಕೃಷ್ಣ ದೇವಸ್ಥಾನಕ್ಕೆ ಮಾರನೇ ದಿವಸದಿಂದನೇ ಹಿಪ್ಪಿಗಳ ಸಂಖ್ಯೆ ಜಾಸ್ತಿ ಬರ್ಲಿಕ್ಕೆ ಶುರು ಮಾಡಿದ್ರಂತೆ. ಸೊ ಇಲ್ಲಿ ನ್ಯೂಯಾರ್ಕ್ಗಿಂತಲೂ ಭಿನ್ನವಾದ ವಾತಾವರಣ. ಸೊ ಅಲ್ಲಿ ಹುಡುಗಿಯರು ಇದ್ದದ್ದು ಕಡಿಮೆ, ಆದರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪರಿಸ್ಥಿತಿಯೇ ಬೇರೆ. ಇಲ್ಲಿ ಏನಾಗಿತ್ತು ಅಂದ್ರೆ, ದೇವಸ್ಥಾನಕ್ಕೆ ಬರ್ತಿದ್ದ ಹಿಪ್ಪಿಗಳು ಬಹುಪಾಲು ಜೋಡಿಯಾಗಿ ಬರ್ತಿದ್ರಂತೆ. ಅವರ ವೇಷಭೂಷಣ, ಜೀವನ ಶೈಲಿ, ನಡೆನುಡೆ ಎಲ್ಲವೂ ಕೂಡ
ಒಂದು ರೀತಿಯ ಅಚ್ಚರಿ ಹುಟ್ಟಿಸ್ತಾ ಇತ್ತು. ಹಾಗಿದ್ರೂ ಕೂಡ ಅವರನ್ನು ಅಭಯಚಂದ್ರರು ಕಂಡ ರೀತಿಯೇ ಬೇರೆ. ಅವರು ತಮ್ಮ ಉದ್ಧಾರವನ್ನು ಬಯಸಿ ಬಂದ ಶ್ರದ್ಧಾಳುಗಳಂತೆ ಅವರನ್ನು ಕಂಡರು. ನೋಡಿ, ಅವರು ಹಿಪ್ಪಿಗಳ ತರ ನೋಡ್ಲಿಲ್ಲ. ಇದೆಲ್ಲ ಹೇಗೆ ಭಾಗವತ ಉತ್ತಮರು ಹೇಗೆ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ ಅಂತ ಅವ್ರು ಏನ್ ತಿಳ್ಕೊಂಡ್ರು, ತಮ್ಮ ಉದ್ಧಾರವನ್ನು ಬಯಸಿ ಬಂದ ಶ್ರದ್ಧಾಳು ಅಂತ ಕಂಡ್ರಂತೆ ಅವರು. ಹಾಗಾಗಿ ಅವರನ್ನ ಅಂದಿನ ಗಲೀಜು ಬದುಕಿನಿಂದ ಕೃಷ್ಣಮುಖಿಯರನ್ನಾಗಿ ಮಾಡಬೇಕಾಗಿತ್ತು. ಸೊ ಹಾಗೆ ಇದು ತುಂಬಾ ಇಂಪಾರ್ಟೆಂಟ್. ಆ ಹಿಪ್ಪಿಗಳ ಗಲೀಜು ಬದುಕಿಂದ ತೆಗೆದು ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡಬೇಕಾಗಿತ್ತು. ಇದನ್ನ ಅವ್ರು ಕಂಡ್ರು. ಯಾಕೆಂದ್ರೆ ತಮ್ಮ ಬಳಿ ಇವರು ಬಂದಿದ್ದಾರೆ ಅಂತ ಅವರು ತಮ್ಮ ಬಳಿ ಒಂದು ಶ್ರದ್ಧೆಯನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ ಆ ರೀತಿಯಿಂದ ಅವರು ತಕೊಳ್ತಾರೆ. ಅವರಿಗೆ ನಿಷಿದ್ಧ ಕಾಮದ ಬಗ್ಗೆ, ಮುಕ್ತ ಸಂಭೋಗದ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಬೋದಿತ್ತು. ಆದರೆ ಆ ರೀತಿ ಉಪದೇಶ ಮಾಡಿದರೆ ಪ್ರಭಾವ ಬೀರುವ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ಏನು ಪರಿಹಾರ? ಆ ಹೆಣ್ಣು ಗಂಡಿಗೆ ಅವರು ವಿವಾಹ ಮಾಡಿಸಿ ಗೃಹಸ್ಥಾಶ್ರಮ ದೀಕ್ಷೆ ನೀಡಿ ಅವರ ಸಂಬಂಧವನ್ನು ಅಧಿಕೃತಗೊಳಿಸುವುದೇ ಪರಿಹಾರ. ಸೊ ಅದಕ್ಕಾಗಿ ಅವರು ಅಲ್ಲಿ ವಿವಾಹ ಮಾಡಿಸ್ಲಿಕ್ಕೆ ಆ ತರದೆಲ್ಲ ಅವರು ತಾವೇ ಇದು ಮಾಡಿದ್ರು. ಆ ಪ್ರಶ್ನೆ ಯಾರನ್ನು ಹುಡುಕುವುದು, ಅದಕ್ಕೆ ಆ ಪ್ರಶ್ನೆಗೂ ಕೂಡ ತಾವೇ ಉತ್ತರಿಸಲು ಮುಂದಾದರು. ಸೊ ಭಾರತೀಯ ಸಂಪ್ರದಾಯದ ಅಡ್ಡ ಬಂದಿತ್ತು. ಸನ್ಯಾಸಿಯಾದವನು ವಿವಾಹ ಮಾಡಿಸುವುದೇ ಅದು ಅಸಾಧು. ಆದರೆ ಕೃಷ್ಣನ ಸೇವೆಯಲ್ಲಿ ತಾವೇ ರಿಯಾಯಿತಿ ಕಂಡುಕೊಂಡರು, ಹೊಸ ಹಾದಿ ತುಳಿಯಲು ನಿರ್ಧರಿಸಿದರು. ನೋಡಿ ಪ್ರಭುಪಾದರು ಯಾವ ರೀತಿ ಮಾಡಿದ್ದಾರೆ ಅಂತ. ಅಂದ್ರೆ ಕೃಷ್ಣ ಪ್ರಜ್ಞೆಗಾಗಿ ಅವರು ಅಲ್ಲಿರ್ತಕ್ಕಂತಹ ಆ ಹಿಪ್ಪಿಗಳ ಆ ಕೊಳಕು ಜೀವನ ಅದನ್ನ ಪರಿಹಾರ ಕೊಡ್ಲಿಕ್ಕಾಗಿ ಅವರಿಗೆ ವಿವಾಹ ಮಾಡಿಸ್ಲಿಕ್ಕೆ ಕೂಡ ಅವರು ತಮ್ಮ ಸನ್ಯಾಸ ಅವರಿಗೆ ಅಡ್ಡ ಬಂದರೂ ಕೂಡ ಅದನ್ನು ಕೃಷ್ಣನ ಸೇವೆಯಲ್ಲಿ ಬಳಸ್ಲಿಕ್ಕಾಗಿ ತಮಗೆ ತಾವು ರಿಯಾಯಿತಿಯನ್ನು ಕಂಡುಕೊಂಡ್ರು. ಸೊ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಅವರು ಏನ್ ಮಾಡಿದ್ರು, ಹಿಂದೆ ಅವರು ಜಾನಕಿ ಮುಕುಂದರ ವಿವಾಹವನ್ನು ಮಾಡಿದ್ರು ಅಲ್ಲಿ ನ್ಯೂಯಾರ್ಕ್ ಅಲ್ಲಿ. ಸೊ ಅದೇ ತರಹ ಇಲ್ಲಿ ಅವರು ಮತ್ತೊಂದು ಜೋಡಿಗೆ ವಿವಾಹ ಮಾಡಿದರು. ಈ ರೀತಿ ಸ್ಯಾನ್ ಫ್ರಾನ್ಸಿಸ್ಕೋ ರಾಧಾಕೃಷ್ಣ ದೇವಾಲಯ ಬಹುಬೇಗನೆ ಜನಜನಿತವಾಯಿತು. ತುಂಬಾ ಫೇಮಸ್ ಆಗೋಯ್ತು ಆ ರಾಧಾಕೃಷ್ಣ ದೇವಸ್ಥಾನ. ಅದಕ್ಕಾಗಿ ಅಲ್ಲಿಯ ವಾತಾವರಣ ತುಂಬಾ ಚಂದ ವಾತಾವರಣ. ಆಮೇಲೆ ಅಭಯಚರಣರ ಅಪೂರ್ವ ವ್ಯಕ್ತಿತ್ವ, ಒಬ್ಬ ಗುರುವಿನ ವ್ಯಕ್ತಿತ್ವ ಅದು ತುಂಬಾ ಪರಿಣಾಮ ಬೀರುತ್ತೆ. ಆಮೇಲೆ ದೇವಸ್ಥಾನದ ವಾತಾವರಣ ಅದು ಪರಿಣಾಮ ಬೀರುತ್ತೆ. ಹರೇ ಕೃಷ್ಣ ಸಂಕೀರ್ತನೆ ಜೊತೆಗೆ ವಿತರಿಸಲಾಗುತ್ತಿದ್ದ ಬಾಯಲ್ಲಿ ನೀರೂರಿಸುವಂತಹ ಸ್ವಾದಿಷ್ಟ ಪ್ರಸಾದ. ಸೊ ಇದರಲ್ಲಿ ನೋಡ್ಬೇಕು, ಪ್ರಭುಪಾದಲ್ಲಿ ಇರ್ತಕ್ಕಂತಹ ಆ ಒಂದು ಅಸ್ತ್ರಗಳು ಅಂತಂದ್ರೆ ಹರಿನಾಮ ಸಂಕೀರ್ತನೆ, ಪ್ರಸಾದ ಮತ್ತು ಅಪೂರ್ವ ವ್ಯಕ್ತಿತ್ವ ಹಾಗೂ ಆ ದೇವಸ್ಥಾನದ ವಾತಾವರಣ. ಇಷ್ಟೇ ಜನರನ್ನ ತುಂಬಾ ಹಿಪ್ಪಿಗಳನ್ನ ಅವರು ಆಕರ್ಷಿಸಿಕೊಂಡು ಬರ್ತಾ ಇದ್ರಂತೆ. ಸೊ ಈ ಪ್ರಸಾದ ವಿತರಣೆಯ ಸುದ್ದಿ ತಿಳಿದು ಸ್ಯಾನ್ ಫ್ರಾನ್ಸಿಸ್ಕೋದ ಕೆಲವು ವ್ಯಾಪಾರಿಗಳು ಅದನ್ನು ನೀಡುತ್ತಿದ್ದರು. ಅವರಿಗೆ ಮನೆ ತೊರೆದು ಬಂದ ಹಿಪ್ಪಿ ಯುವಕ ಯುವತಿಯರ ಬಗ್ಗೆ ಅನುಕಂಪ ಇತ್ತು. ಸೊ ಇವರೆಲ್ಲ ಮನೆ ಬಿಟ್ಟು ಬಂದಿದ್ರು ಈ ಯುವಕ ಯುವತಿಯರು. ಸೊ ಅವರಿಗೆಲ್ಲ ಅವರ ಜೀವನವನ್ನ ಬದಲಾಯಿಸಿದವರು ಪ್ರಭುಪಾದರು. ಗೋಲ್ಡನ್ ಗೇಟ್ ಪಾರ್ಕ್ ನಲ್ಲಿ ಶ್ರೀಲ ಪ್ರಭುಪಾದರು ಪಠಿಸುತ್ತಾರೆ. ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗೋಲ್ಡನ್ ಗೇಟ್ ಪಾರ್ಕ್, ಸೊ ನ್ಯೂಯಾರ್ಕ್ ನಲ್ಲಿ ಅಲ್ಲಿ ಟಾಂಪ್ಕಿನ್ ಸ್ಕ್ವೇರ್ ಪಾರ್ಕ್, ಮತ್ತೆ ವಾಷಿಂಗ್ಟನ್ ಸ್ಕ್ವೇರ್ ಪಾರ್ಕ್, ಇಲ್ಲಿ ಗೋಲ್ಡನ್ ಗೇಟ್ ಪಾರ್ಕ್ ಅಲ್ಲಿ ಕೂಡ ಅವರು ಸಂಕೀರ್ತನೆಯನ್ನ ಶುರು ಮಾಡಿಕೊಂಡ್ರು. ಸ್ಯಾನ್ ಫ್ರಾನ್ಸಿಸ್ಕೋ ಗೋಲ್ಡನ್ ಗೇಟ್ ಪಾರ್ಕಿನಲ್ಲಿ ಆಗಾಗ ಸ್ವಾಮೀಜಿ
ತಮ್ಮ ಶಿಷ್ಯರೊಂದಿಗೆ ಸಂಕೀರ್ತನೆಗಳನ್ನು ನಡೆಸುತ್ತಿದ್ದುದರಿಂದ ಅನೇಕರು ಇದರಿಂದ ಆಕರ್ಷಿತರಾಗಿ ಬಳಿಗೆ ಬರುತ್ತಿದ್ದರು. ಲಿಂಡಾ ಎಂಬ ನ್ಯೂಯಾರ್ಕಿನ ಹಿಪ್ಪಿನ ಹುಡುಗಿ ಇಂತಹ ನರ್ತನ ಕಾರ್ಯಕ್ರಮವನ್ನು ನೋಡಿ ಅಭಯಚರಣರಿಗೆ ಶರಣಾಗಿ ದೀಕ್ಷೆ ಸ್ವೀಕರಿಸಿ ಲೀಲಾವತಿಯಾದಳು. ನೋಡಿ ಎಷ್ಟು ಪ್ರಭಾವ ಬೀರಿದೆ ಇವರ ಆ ಸಂಕೀರ್ತನೆ. ಒಂದು ಇದಕ್ಕೆ ಲಿಂಡಾ ಎಂಬ ಯುವತಿ ಅವಳು ದೀಕ್ಷೆ ಸ್ವೀಕಾರ ಮಾಡಿಲ್ಲಂತೆ. ಆ ಪ್ರಭಾವದಿಂದ ಲೀಲಾವತಿಯಾದಳು. ರಾಧಾಕೃಷ್ಣ ದೇವಾಲಯವನ್ನು ಸೇರಿ ಅಭಯಚರಣರಿಗೆ ಅಡುಗೆಯ ಮನೆಯಲ್ಲಿ ಸಹಾಯ ಮಾಡಲಾರಂಭಿಸಿದಳು. ಅಂದರೆ ಅವಳ ಜೀವನದಲ್ಲಿ ಎಂತಹ ಪರಿವರ್ತನೆಯನ್ನ ಪ್ರಭುಪಾದರ ಒಂದು ಇದು ಚಳುವಳಿ ನೀಡಿದೆ ಅಂತ ಹೇಳಬಹುದು. ಹಾಗಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಶ್ರೀಲ ಪ್ರಭುಪಾದರು ಮತ್ತು ಹಿಪ್ಪಿಗಳು. ಸೊ ಈ ರೀತಿಯಾದ ಹಿಪ್ಪಿಗಳ ಜೀವನ ಅವರದು ತುಂಬಾ ಇದಾಗಿತ್ತು. ಅಂದ್ರೆ ಒಂದು ತುಂಬಾ ಎಲ್ಲ ಡ್ರಗ್ಸ್ ಸೇವನೆ, ಆಮೇಲೆ ಮಾಂಸಾಹಾರ, ಮತ್ತೆ ಒಂದು ರೀತಿಯ ಒಂದು ಕಾಮ ಜೀವನ, ಇದೆಲ್ಲ ತುಂಬಿಕೊಂಡಿದ್ದು ಅವರು ರಸ್ತೆಗಳಲ್ಲಿ ಜೀವನ. ಈ ರೀತಿಯಾದ ಜೀವನವನ್ನು ಪ್ರಭುಪಾದರು ತುಂಬಾ ಇದನ್ನು ಮಾಡಿ, ಅಂದ್ರೆ ಯಾವ ಒಂದು ಅವರ ಸರ್ಕಾರಕ್ಕೂ ಕೂಡ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಆಗ್ಲಿಲ್ಲಂತೆ. ಆಮೇಲೆ ಯಾವುದೇ ಸಂಘ ಸಂಸ್ಥೆಗಳು, ಸೋಷಿಯಲ್ ಆರ್ಗನೈಸೇಷನ್ಸ್ ಅವರಿಗೂ ಕೂಡ ಇದು ತಲೆ ಬಿಸಿಯಾಗಿತ್ತು. ವೈದ್ಯರುಗಳಿಗೂ ಅವರಿಗೂ ಕೂಡ ಆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ಗಳು ಕೂಡ ಇದನ್ನ ಸರಿಯಾದ ಒಂದು ಹದ್ದುಬಸ್ತಿಗೆ ತರಲಿಕ್ಕೆ ಆಗ್ತಾ ಇರಲಿಲ್ಲ ಈ ಡ್ರಗ್ ಅಡಿಕ್ಟ್ಸ್ನ ಹಿಪ್ಪಿಗಳನ್ನ. ಸೊ ಹಾಗಾಗಿ ಅವರಲ್ಲಿ ಪರಿವರ್ತನೆ ಮಾಡಿದ್ದು ಶ್ರೀಲ ಪ್ರಭುಪಾದರು. ಅದು ಹೇಗೆ ಪರಿವರ್ತನೆ ಆಯ್ತು ಅಂತಂದ್ರೆ, ಅವರಿಗೆ ಆ ಒಂದು ಪ್ರಸಾದ ಕೊಡುವುದರಿಂದ ಅವರಿಗೆ ಏನಾಯ್ತಂತೆ ಅಂತಂದ್ರೆ ಆ ಮಾಂಸ ತಿನ್ನುವ ಚಟ ಹೋಯ್ತಂತೆ ಆ ಪ್ರಸಾದ ಸೇವನೆಯಿಂದ. ಆಮೇಲೆ ಒಂದು ಹರಿನಾಮ ಸಂಕೀರ್ತನೆ ಮಾಡೋದ್ರಿಂದ ಅವರಿಗೆ LSD ಅಂತ ಮಾದಕ ಡ್ರಗ್ ವಸ್ತುಗಳನ್ನೆಲ್ಲ ಬಿಡುವುದು ಅಲ್ಲಿಂದ ಅಂದ್ರೆ ಆ ಮಾದಕ ವಸ್ತುಗಳ ಸೇವನೆಯನ್ನ ಬಿಡುಗಡೆ ಆಯ್ತು. ಆಮೇಲೆ ಅವರು ಮಾಡ್ತಕ್ಕಂತಹ ಕಾಮ ಜೀವನ ಅವರದ್ದು ಅಂದ್ರೆ ಮುಕ್ತ ಕಾಮ ಜೀವನ. ಸೊ ಅದನ್ನು ಬಿಡಿಸ್ಲಿಕ್ಕೆ ಅವರು ವಿವಾಹವನ್ನು ಮಾಡಿದರು. ಈ ರೀತಿಯಾದ ಒಂದು ಪರಿವರ್ತನೆಯನ್ನ ಅವರು ಮಾಡಿದರು. ಯಾಕಂತಂದ್ರೆ ಅವರಲ್ಲಿ ಇದ್ದಿರ್ತಕ್ಕಂಥ ಅಷ್ಟು ಕೃಷ್ಣ ಶಕ್ತಿ ಅಷ್ಟಿದ್ದಿತ್ತು. ಸೊ ಹಾಗಾಗಿ ಇವರು ಪ್ರಭುಪಾದರು ಹಿಪ್ಪಿಗಳ ಜೀವನದಲ್ಲಿ ತುಂಬಾ ಪರಿವರ್ತನೆಯನ್ನ ಮಾಡಿದರು. ಸ್ಯಾನ್ ಫ್ರಾನ್ಸಿಸ್ಕೋ ಹೊಸ ಜಗನ್ನಾಥಪುರಿ ಎಂದು ಮಾಡಿದರು. ಸ್ಯಾನ್ ಫ್ರಾನ್ಸಿಸ್ಕೋವನ್ನ ಹೊಸ ಜಗನ್ನಾಥಪುರಿ ಮತ್ತು ನಾಟಕದ ಮುಖಾಂತರ ರಥಯಾತ್ರೆಯನ್ನು ಪರಿಚಯಿಸಿದರು. ಇಲ್ಲಿ ಇದು ಸ್ಯಾನ್ ಫ್ರಾನ್ಸಿಸ್ಕೋದ ದೇವಸ್ಥಾನ. ತುಂಬಾ ಸುಂದರವಾಗಿದೆ ಸ್ಯಾನ್ ಫ್ರಾನ್ಸಿಸ್ಕೋದ ದೇವಸ್ಥಾನ. ಇದನ್ನ ಸ್ಯಾನ್ ಫ್ರಾನ್ಸಿಸ್ಕೋವನ್ನ ಹೊಸ ಜಗನ್ನಾಥಪುರಿ ಅಂತ ನಾಮಕರಣ ಮಾಡಿದ್ರು. ಇದರ ಬಗ್ಗೆ ಸ್ವಲ್ಪ ನೋಡೋಣ. ಹೈಟ್ ಆಶ್ಬರಿಯಲ್ಲಿ ಕಾಸ್ಟ್ ಪ್ಲಸ್ ಎಂಬುದೊಂದು ಆಮದು ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿ. ಈ ಹಿಪ್ಪಿಗಳಿಗೆ ಅಂಗಡಿ ಅಲೆಯುವುದು ಒಂದು ಮುಖ್ಯ ಹವ್ಯಾಸ. ಅಲ್ಲಿ ದೊರೆಯುವ ಸಣ್ಣ ಪುಟ್ಟ ವಿಶಿಷ್ಟ ವಸ್ತುಗಳ ಮೇಲೆ ಅವರ ಕಣ್ಣು. ಹೀಗೆ ಒಂದು ದಿನ ಮಾಲತಿ ಎಂಬ ಶಿಷ್ಯೆ ಈ ಅಂಗಡಿಗೆ ಹೋದಾಗ ಒಂದು 3 ಅಂಗುಲ ಎತ್ತರದ ಮರದ ಬೊಂಬೆಯನ್ನು ನೋಡಿದಳು. ಅದನ್ನು ಕೊಂಡು ತಂದು ಅಭಯಚರಣರಿಗೆ ತೋರಿಸಿದಳು. ಅದನ್ನು ಕಂಡ ಕೂಡಲೇ ಅವರು ಭಾವಾವೇಶ ಭರಿತರಾದರು. ಕೈ ಮುಗಿದು ನಮಿಸಿದರು. ಮಾಲತಿ ತಂದಿದ್ದು ಪುರಿ ಜಗನ್ನಾಥ ಮೂಲದ ವಿಗ್ರಹದ ಒಂದು ಪುಟ್ಟ ಪ್ರತಿಕೃತಿ. ಅಭಯಚರಣರಲ್ಲಿ ತುಂಬಿ ತುಳುಕುತ್ತಿದ್ದ ಸಂತೋಷವನ್ನು ಕಂಡು ಮಾಲತಿಗೂ ಸಂತೋಷ, ಆಶ್ಚರ್ಯಗಳು ಒಟ್ಟಿಗೆ ಉಂಟಾದವು. ಅಭಯಚರಣರು ಅದರ ಜೊತೆಗೆ 2 ಬೊಂಬೆಗಳು, ಸುಭದ್ರೆಯದೊಂದು, ಬಲರಾಮನದೊಂದು ಇರಬೇಕೆಂದು ಹೇಳಿದರು. ಕೂಡಲೇ ಕಾಸ್ಟ್ ಪ್ಲಸ್ಗೆ ಹೋಗಿ ಆ 2 ಬೊಂಬೆಗಳನ್ನು ಮಾಲತಿ ತಂದಳು. ಬಳಿಯಲಿದ್ದ ಮರದ ಬೊಂಬೆಗಳನ್ನು ಕೆತ್ತುವ ಕಲೆಯನ್ನು ಅರಿತಿದ್ದ ಶ್ಯಾಮ ಸುಂದರನಿಗೆ ಆ ಚಿಕ್ಕ ಬೊಂಬೆಗಳನ್ನು ಆಧರಿಸಿ ಅಂತಹವೇ
3 ಅಡಿ ಎತ್ತರದ 3 ಮರದ ಬೊಂಬೆಗಳನ್ನು ಮಾಡಬೇಕೆಂದು ಸೂಚಿಸಿದರು. ಶ್ಯಾಮಸುಂದರ ಅವನ್ನು ತಯಾರಿಸಿಯೂ ಬಿಟ್ಟ. ಈ ನಡುವೆ ಅಭಯಚರಣರು ಸ್ಥಳೀಯ ಶಿಷ್ಯರು ಕಾಸ್ಟ್ ಪ್ಲಸ್ಗೆ ಲಗ್ಗೆ ಹಾಕಿ ಜಗನ್ನಾಥನ ಮರದ ಕಿರುಮೂರ್ತಿಗಳನ್ನು ಕೊಂಡು ತಮ್ಮ ಕುತ್ತಿಗೆಯಲ್ಲಿ ಧರಿಸಿ ಓಡಾಡತೊಡಗಿದರು. ಮಾರ್ಚ್ 26ರಂದು ಜಗನ್ನಾಥ, ಸುಭದ್ರ ಮತ್ತು ಬಲರಾಮರ ಮರದ ಬೊಂಬೆಗಳನ್ನು ಪವಿತ್ರ ಭಾವನೆಯಿಂದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಯಿತು. ಅಲ್ಲಿ ನೆರೆದಿದ್ದ ಹಿಪ್ಪಿಗಳಿಗೆ ಸೂಚನೆ ನೀಡಿ ಅವರಿಂದಲೂ ಮೂರ್ತಿಗಳಿಗೆ ಆರತಿ ಎತ್ತಿಸಲಾಯಿತು. ಅದನ್ನು ಕಂಡು ಅಭಯಚರಣರಲ್ಲಿ ಒಂದು ಬಗೆಯ ಸಮಾಧಾನ ಉಂಟಾಗಿತ್ತು. ತಮ್ಮ ಗುರು ಭಕ್ತಿ ಸಿದ್ಧಾಂತರ ತಂದೆ ಭಕ್ತಿ ವಿನೋದ ಠಾಕೂರರು ಇಂತಹ ಒಂದು ದಿನ ಬರುವುದೆಂದು ಬಹು ಹಿಂದೆಯೇ ಕಲ್ಪಿಸಿದ್ದರು. ವಿದೇಶಿಯರು ಕೃಷ್ಣನ ಭಕ್ತರಾಗುವ ಅವರ ಈ ಕನಸು ಇಂದು ನನಸಾಗುತ್ತಿದೆ ಎಂಬ ಧನ್ಯತಾ ಭಾವ ಅಭಯಚರಣರಲ್ಲಿ ಮೂಡಿ ಅವರ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು. ಅವರ ಆಶಯ ತಮ್ಮ ಮೂಲಕ ಈಡೇರುತ್ತಿರುವುದು ತಮ್ಮ ಪರಮ ಭಾಗ್ಯ, ಗುರುಗಳ ಕರುಣೆ ಎಂದು ಅವರು ಭಾವಿಸಿದರು. ಏನಾಯ್ತು, ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಅಂಗಡಿಯಿಂದ ತುಂಬಾ ಚಿಕ್ಕದೊಂದು ಮೂರ್ತಿ ತಕೊಂಡ್ಬಂದಿದ್ಲು ಅವರ ಶಿಷ್ಯೆ. ಕಾಸ್ಟ್ ಪ್ಲಸ್ ಅಂಗಡಿಯಲ್ಲೆಲ್ಲ ಸಿಕ್ತಿತ್ತಂತೆ. ಅದು ಒಂದು ನೋಡ್ಕೊಂಡು ಪ್ರಭುಪಾದರಿಗೆ ಹೇಗೆ ನೋಡಿ ಕೃಷ್ಣನ ಕರುಣೆ ಅಲ್ಲಿ ಅವ್ರಿಗೆ ಕೈಗೆ ಕೊಟ್ರು. ಆಮೇಲೆ ಪ್ರಭುಪಾದರಿಗೆ ತುಂಬಾ ಖುಷಿ ಆಯ್ತು. ಜಗನ್ನಾಥನನ್ನ ತಕೊಂಡ್ಬಂದಿದೀಯಾ, ಇನ್ನು ಸುಭದ್ರೆ ಬಲಭದ್ರೆ 2 ಮೂರ್ತಿ ತಕೊಂಡು ಬಾ ಅಂತ ಹೇಳಿದ್ರು. ಅದನ್ನ ಕೊಟ್ಟು ತಮ್ಮ ಶಿಷ್ಯನ ಹತ್ರ ದೊಡ್ಡದಾದ 3 ಅಡಿ ಎತ್ತರದ ಜಗನ್ನಾಥ, ಬಲಭದ್ರ, ಸುಭದ್ರ, ಸೊ ಇವರ ಮೂರ್ತಿಗಳನ್ನ ಅವರ ಹತ್ರ ಮೂರ್ತಿಗಳನ್ನ ತಯಾರು ಮಾಡಿಕೊಟ್ರು. ಮರದ ಒಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ದ ಅವನು, ಆ ಶಿಷ್ಯ ಶ್ಯಾಮಸುಂದರ. ಸೊ ಅವ್ರ ಹತ್ರ ಮಾಡ್ಕೊಂಡ್ರು. ಮತ್ತೆ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಆರತಿ ಎತ್ತೋದು, ಮತ್ತೆ ಅದರಲ್ಲಿ ಹಿಪ್ಪಿಗಳಿಗೆ ಅವರಿಂದಲೂ ಮೂರ್ತಿಗಳಿಗೆ ಆರತಿ ಎತ್ಸೋದು, ಇದೆಲ್ಲ ಹೇಗೆ ಅವರು ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾ ಇದ್ದಾರೆ ಜನರಿಗೆ ಅಂತ ಇದರಲ್ಲೇ ನಾವು ತಿಳ್ಕೋಬಹುದು. ಈ ರೀತಿಯಿಂದ ಅವರಿಗೆ ತುಂಬಾ ಕಣ್ಣಲ್ಲಿ ನೀರು ಬಂತಂತೆ. ತಮ್ಮ ಗುರುಗಳು ಹೇಳಿದ ಕೆಲಸ ಇದನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಅವರಿಗೆ ತುಂಬಾ ಧನ್ಯತಾ ಭಾವ ಆಗಿತ್ತಂತೆ ಆವಾಗ. ಇನ್ನೊಂದು ದಿನ ಚೈತನ್ಯ ಪ್ರಭುಗಳ ಬಗ್ಗೆ ಬರೆಯಲಾಗಿದ್ದ ನಾಟಕವೊಂದನ್ನು ಹಯಗ್ರೀವ ತಂದು ತೋರಿಸಿದ. ಅದು ಅಷ್ಟು ಚೆನ್ನಾಗಿರಲಿಲ್ಲ. ತಾವೇ ಚೈತನ್ಯರ ಬಗ್ಗೆ ಒಂದು ನಾಟಕವನ್ನು ರಚಿಸಲು ನಿಶ್ಚಯಿಸಿ ಹಯಗ್ರೀವನಿಗೆ ಅದರ ರೂಪರೇಷೆಗಳನ್ನು ಸವಿವರವಾಗಿ ತಿಳಿಸಿದರು. ಅವರ ದೃಶ್ಯ ಕಲ್ಪನೆಗಳು ಅಪೂರ್ವ. ಚೈತನ್ಯ ಮಹಾಪ್ರಭುಗಳ ಇಡೀ ಜೀವನ ಮತ್ತು ಸಾಧನೆಯನ್ನು ಪ್ರಸ್ತುತಪಡಿಸುವ ಈ ನಾಟಕದಲ್ಲಿ ಇವರ ಶಿಷ್ಯ ಪ್ರಮುಖರಾದ ಸಾರ್ವಭೌಮ ರಾಮಾನಂದರಾಯರು, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಯವರ ಪಾತ್ರ, ಘೋಷಣೆ ಅಭಯಚರಣರ ಕಲ್ಪನೆಯಲ್ಲಿ ಸುಂದರವಾಗಿ ಮೂಡಿ ಬಂದಿತ್ತು. ಹಾಗಾಗಿ ಅವರೀಗ ಶಿಷ್ಯರಿಗೆ ಒಂದು ರೀತಿ ನಾಟಕ ಮಾಡ್ಲಿಕ್ಕೆ ಹೇಳಿದ್ರು. ಚೈತನ್ಯ ಮಹಾಪ್ರಭುಗಳ ಅವರ ಬಗ್ಗೆ ನಾಟಕ ಮಾಡ್ಲಿಕ್ಕೆ ತಮ್ಮ ಶಿಷ್ಯರಿಗೆ ಅವರು ತಾವೇ ಎಲ್ಲ ನಿರ್ದೇಶನ ಕೊಟ್ರು. ಆಮೇಲೆ ಒಂದು ದಿವಸ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಹೈಟ್ ಆಶ್ವರಿಯ ಸೈಕೆಡಿಲಿಕ್ ಮಳಿಗೆಯಲ್ಲಿ ಪ್ರಜ್ಞಾ ರಾತ್ರಿ ಅಂತ ಒಂದು ಪ್ರೋಗ್ರಾಮ್ ನಡೀತು. ಆ ಪ್ರಜ್ಞಾ ರಾತ್ರಿ ಎಂಬ ಹೆಸರಿನಲ್ಲಿ ಅಲ್ಲಿ ಧ್ಯಾನಾಸಕ್ತ ಹಿಪ್ಪಿಗಳ ಕಾರ್ಯಕ್ರಮ ನಡೀತು. ಅಲ್ಲಿ ಬರಬೇಕು ಅಂತ ಹಿಪ್ಪಿಗಳು ತುಂಬಾ ಒತ್ತಾಯ ಮಾಡಿದ್ರಂತೆ ಪ್ರಭುಪಾದರಿಗೆ. ಆದರೆ ಅವರು ಭಕ್ತ ವತ್ಸಲ ಅಭಯಚರಣರು ಅಲ್ಲಿಗೆ ಹೋದ್ರು. ಆ ಒಂದು ಸೈಕಿಡಿಲಾಕ್ ಮಳಿಗೆಯಲ್ಲಿ ಪ್ರಜ್ಞಾ ರಾತ್ರಿ ಅಂದ್ರೆ ಅಲ್ಲಿ ಏನು ತರ ಅಂತಂದ್ರೆ, ಆ ಸೈಕಿಡಿಲಾಕ್ ಆ ದೀಪಗಳ ಒಂದು ರೀತಿಯ ಬೆಳಕು ಸ್ವಲ್ಪ ಇದಾಗೋದು, ಕಡಿಮೆ ಆಗೋದು, ಸ್ವಲ್ಪ ಬೆಳಕಿರೋದು ಈ ರೀತಿಯಾದ ಒಂದು ವಾತಾವರಣ ಆ ಸೈಕಿಡಿಲಿಕ್ ದೀಪಗಳಲ್ಲಿ. ಸೊ ಆವಾಗ ಅಲ್ಲಿ ಜನ ಏನ್ ಮಾಡ್ತಾ ಇದ್ರು ಹಿಪ್ಪಿಗಳು ಅಂದ್ರೆ, ಅಲ್ಲಿ ಮಾರಿಜ್ವಾನ, ಹಾಶಿಶ್, ಸಿಗರೇಟು, ಆಮೇಲೆ ಅದೆಲ್ಲ ಫುಲ್ಲು ಅವರು ಧೂಮ ಫುಲ್ಲು ಹೊಗೆಯಿಂದ ತುಂಬಿಕೊಂಡಿರ್ತಿತ್ತು ಅದು. ಸೊ ಅಲ್ಲಲ್ಲಿ ಹಿಪ್ಪಿಗಳ ಜೋಡಿಗಳು ಅಂದ್ರೆ ಎಲ್ಲ ಹೆಣ್ಣು ಗಂಡು ಜೋಡಿಗಳು. ಸೊ ಹಾಗಾಗಿ ಕೆಲವರಂತೂ ಅಲ್ಲಲ್ಲಿ ಒಂದು ರೀತಿಯ ಜೀವಂತ ಶವಗಳ ತರ ಬಿದ್ಕೊಂಡಿದ್ರು. ಸೊ ಅಂತಹ ಆ ವಾತಾವರಣದಲ್ಲಿ ಅಭಯಚರಣರ ಪವಾಡ ಮೆರೆಯಬೇಕಿತ್ತಂತೆ. ಅಷ್ಟು ಅವರಿಗೆ ಇದಾಯ್ತು. ಕೆಲವರಂತೂ ಎಚ್ಚರನೇ ಇರ್ಲಿಲ್ಲ ಅಂತೆ ಕೆಲವರಿಗೆ. ಈ ರೀತಿ ಇದ್ದಾಗ ಕೆಲವರು
ತುಂಬಾ ಕೆಲವರು ಎಚ್ಚರ ಇಲ್ಲ, ಕೆಲವರು ಹಾಗೆ ಬಿದ್ಕೊಂಡಿದ್ರು, ಕೆಲವರು ಸ್ವಲ್ಪ ಜನ ಎಚ್ಚರವಾಗಿದ್ದಿದ್ರು. ಸೊ ಹಾಗಾಗಿ ಆ ಹಿಪ್ಪಿಗಳ ಅಂತಹ ಹಿಪ್ಪಿಗಳಿಗೆ ಅಲ್ಲಿ ಸಂಕೀರ್ತನ ಮಾಡಿದ್ರು ಪ್ರಭುಪಾದರು. ಸೊ ಇದು ಅವರ ಆ ಉಳಿದ ಹಿಪ್ಪಿಗಳು ಯಾರು ಎಚ್ಚರವಾಗಿದ್ರು ಅವರೆಲ್ಲ ಆ ಸಂಕೀರ್ತನದ ಮೋಡಿಗೆ ಒಳಗಾದ್ರಂತೆ. ಸೊ ಹಾಗಾಗಿ ಇನ್ನೊಂದ್ಸರಿ ಅಲ್ಲಿ ಮಾರ್ನಿಂಗ್ ಸ್ಟಾರ್ ರ್ಯಾಂಚ್ ಅಂತ ಕೆಲವು ಹಿಪ್ಪಿಗಳ ತಂಡ ಇತ್ತು, ಮತ್ತು ಅವರು ಈ ಅಭಯಚರಣರನ್ನ ಸಂಕೀರ್ತನೆಗಾಗಿ ಕರೆದ್ರು. ಅಲ್ಲಿ ಕೂಡ ಸಂಕೀರ್ತನೆ ಅವರು ಅಭಯಚರಣರು ಮಾಡಿದರು. ಅಂದ್ರೆ ಅಲ್ಲಿ ನೋಡಿದರೆ ಅದು ಆ ವಾತಾವರಣ ಅಭಯಚರಣರ ಸ್ಥಿತಪ್ರಜ್ಞೆಗೆ ಒಂದು ರೀತಿಯ ಸವಾಲ್ ತರ ಇದ್ದಿತ್ತಂತೆ ಅಲ್ಲಿನ ದೃಶ್ಯ. ಅಲ್ಲಿದ್ದಲ್ಲಿ ಕೆಲವು ಜನ ಮಾನ ಮುಚ್ಚಿಕೊಳ್ಳುವಷ್ಟು ಅಷ್ಟೇ ಬಟ್ಟೆ ಹಾಕೊಂಡಿದ್ರು. ಅಲ್ಲಿ ಕೆಲವು ಬೆರಳೆಣಿಕೆದಷ್ಟು ಜನ ಅಷ್ಟೇ ಸ್ಮಾಲ್ ಅಮೌಂಟ್ ಬಟ್ಟೆ ಹಾಕೊಂಡಿದ್ರು. ಉಳಿದವರೆಲ್ಲರೂ ಹುಟ್ಟುಡುಗೆಯಲ್ಲೇ ಇದ್ದಿದ್ರು. ಸೊ ಹಾಗಾಗಿ ಅಂಥವರನ್ನು ಕೃಷ್ಣ ಪ್ರಜ್ಞೆಗೆ ತರಬೇಕು ಅಂತ ಹೇಳಿ ಆ ಕೊಳಚೆ ಗುಂಡಿಯಿಂದ ಮೇಲೆತ್ತುವ ಕೆಲಸ. ಸೊ ಅದಕ್ಕಾಗಿ ಅಭಯಚರಣರು ಅಲ್ಲಿಗೆ ಹೋದ್ರು. ಅಂದ್ರೆ ಅವ್ರು ಇದನ್ನೆಲ್ಲ ಸಹಿಸ್ಕೊಳ್ಬೇಕಾಗಿತ್ತು. ಇಂತಹ ವಾತಾವರಣನೆಲ್ಲ ಕೂಡ ಯಾಕಾಗಿ ಸಹಿಸ್ಕೊಳ್ಬೇಕಾಗಿತ್ತು, ಸಹಿಸ್ಕೊಂಡ್ರು ಅವರು ಅಂದ್ರೆ ಅಲ್ಲಿ ಅವರನ್ನ ಆ ರೀತಿಯ ಜನ ಅಂತ ಭಾವಿಸ್ಲಿಲ್ಲ. ಅವರು ಒಂದು ಆ ಕೃಷ್ಣ ಪ್ರಜ್ಞೆಯನ್ನು ಅವರಿಗೆ ನಾನು ಹೇಗೆ ಕೊಡ್ಲಿ, ಆ ರೀತಿ ಭಾವನೆಯಿಂದ ಅವರು ಅಲ್ಲಿ ಹೋದರು. ಹಾಗಾಗಿ ಹಿಪ್ಪಿಗಳ ಮೈ ಮೆರೆತು ಅವರು ನರ್ತನ ಮಾಡ್ತಿದ್ರಲ್ಲ, ಅಲ್ಲಿ ಮುಗಿದ ಮೇಲೆ ಅಭಯಚರಣರು ಅವರು ಸಂಕೀರ್ತನ ಮಾಡಿದ್ರು, ಮತ್ತೆ ಅವರಿಗೆ ಉಪದೇಶವಾಣಿಯನ್ನು ಕೊಟ್ರು. ಸೊ ಹಾಗಾಗಿ ಈ ರೀತಿಯಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹೈಟ್ ಆಶ್ಬರಿಯಲ್ಲಿ ರಾಧಾಕೃಷ್ಣ ದೇವಸ್ಥಾನ, ಅಲ್ಲಿ ಆ ದೇವಸ್ಥಾನಕ್ಕೆ ಈಗ ಅವರು ನವ ಜಗನ್ನಾಥಪುರಿ ಅಂತ ಹೆಸರಿಟ್ರು. ಯಾಕಂತಂದ್ರೆ ಆ ನವ ಜಗನ್ನಾಥಪುರಿ, ಮೊದಲಿನ ಜಗನ್ನಾಥಪುರಿ ಭಾರತ ದೇಶದಲ್ಲಿದೆ. ಸೊ ಹಾಗಾಗಿ ಅದನ್ನ ನವ ಜಗನ್ನಾಥಪುರಿ ಅಂತ ಹೆಸರಿಟ್ರು. ಮತ್ತೆ ಆ ಮಾದಕ ಪದಾರ್ಥಗಳನ್ನ ಸೇವಿಸಿ ನಗ್ನರಾಗಿ ಕೂಡ ಅಂಡಲಿಯುತ್ತಿದ್ದ ಆ ಐಕ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಿದ್ದ ಆ ಒಂದು ಅಮೆರಿಕದ ಪ್ರಜೆಗಳನ್ನ ಈ ರೀತಿ ಆಗಿದ್ದರ ಅವರಿಗೆ ಅವರು ದೈವ ದರ್ಶನ ಮಾಡಿದ್ರು, ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಟ್ರು. ಸೊ ಹಾಗಾಗಿ ತಮ್ಮ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಗುರು ಮಹಾರಾಜ್ ಮತ್ತು ಭಕ್ತಿ ಸಿದ್ಧಾಂತರ ಪೂಜ್ಯ ತಂದೆ ಭಕ್ತಿ ವಿನೋದ ಠಾಕೂರರು ಅವರು ವಹಿಸಿಕೊಟ್ಟ ಕೆಲಸ. ಸೊ ಆ ಕೆಲಸವನ್ನ ಸ್ವಲ್ಪ ಸಫಲತೆಯನ್ನು ಅವರು ಕಂಡುಕೊಂಡ್ರು. ಸೊ ಹಾಗಾಗಿ ಅವರಿಗೀಗ ಮತ್ತೊಂದು ವಿಚಾರ ಬಂತು. ಸ್ಯಾನ್ ಫ್ರಾನ್ಸಿಸ್ಕೋನ ಅತಿ ಮುಖ್ಯ ರಾಜಬೀದಿಯಲ್ಲಿ ಭವ್ಯವಾದ ರಥಯಾತ್ರೆ ಮಾಡಬೇಕು ಅಂತ ಅದನ್ನೀಗ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ತಮ್ಮ ಶಿಷ್ಯ ವೃಂದಕ್ಕೆ ಏನ್ ಹೇಳ್ಕೊಂಡ್ರು ಅಂತಂದ್ರೆ, ನೀವು ಇಲ್ಲಿ ಜಗನ್ನಾಥಪುರಿಯಲ್ಲಿ ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ರಥಯಾತ್ರೆ ಆಗ್ತದೆ. ಈಗ ಇದು ನವ ಜಗನ್ನಾಥಪುರಿ, ಇಲ್ಲಿ ಕೂಡ ಅದೇ ರೀತಿ ರಥಯಾತ್ರೆ ಮಾಡ್ಬೇಕು ನೀವು ಅಂತ ಅವರಿಗೆ ಆದೇಶ ಮಾಡಿದ್ರು ತಮ್ಮ ಶಿಷ್ಯಂದಿರಿಗೆ. ಸೊ ಹಾಗಾಗಿ ಇಲ್ಲಿ ನಾವು ಇವತ್ತು ಏನನ್ನ ನೋಡಿದ್ದೇವೆ ಅಂತಂದ್ರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡಿರ್ತಕ್ಕಂಥ ಮುಖ್ಯವಾದ ವಿಚಾರಗಳು ಅಂತಂದ್ರೆ, ಅಂದ್ರೆ ಶಾಶ್ವತವಾಗಿ ಎತ್ತರದಲ್ಲಿರಿ, ಅಂದ್ರೆ ಆ ಕೃಷ್ಣ ಪ್ರಜ್ಞೆಯನ್ನು ಪಡೆದುಕೊಂಡು ಹರಿನಾಮ ಜಪ ಸಂಕೀರ್ತನೆ ಮಾಡಿಕೊಂಡು ಶಾಶ್ವತವಾದ ಆನಂದವನ್ನು ಪಡ್ಕೊಳ್ಳಿ. ಮತ್ತೆ ಈ ಡ್ರಗ್ಸ್ಗಳ ಮಾದಕ ವಸ್ತುಗಳ ಸೇವನೆಯಿಂದ ನಮ್ಗೆ ಸಿಗ್ತಕ್ಕಂಥದ್ದು ಅದು ನಿಜವಾದ ಆನಂದ ಅಲ್ಲ. ಅದರಿಂದ ಅದು ಮೇಲೆ ಹೋದರೆ ಕೆಳಗೆ ಇಳಿಲೇಬೇಕು, ಆ ಒಂದು ಮಾದಕ ವಸ್ತುಗಳ ಸೇವನೆಯಿಂದ ಸಿಗ್ತಕ್ಕಂಥದ್ದು. ಆದರೆ ಕೃಷ್ಣ ಪ್ರಜ್ಞೆಯಿಂದ ಹೋದರೆ ಎತ್ತರದಲ್ಲಿ ಉಳಿತೀರಿ ನೀವು, ಯಾಕಂದ್ರೆ ಕೃಷ್ಣನ ಸಾಮ್ರಾಜ್ಯವನ್ನು ಪ್ರವೇಶಿಸ್ತೀರಿ ನೀವು ಅಂತ ಹೇಳಿ ಅವರಿಗೆ ಎಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನು ಅವರು ಕೊಟ್ರು ಪ್ರಭುಪಾದರು. ಅಂದ್ರೆ ನೀವು ಹರಿನಾಮ ಸಂಕೀರ್ತನೆ ಮಾಡಿ, ಜಪ ಮಾಡಿ, ಪ್ರಸಾದ ಸೇವನೆ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಪಾಂಪ್ಲೆಟ್ ನಲ್ಲಿ ಎಷ್ಟು ಚೆಂದಾಗಿ ಕೊಟ್ಟಿದ್ದಾರೆ ಅಂದ್ರೆ, ಚಾಂಟಿಂಗ್ ವಿಲ್ ಕ್ಲೀನ್ಸ್ ದ ಡಸ್ಟ್ ಫ್ರಮ್ ಮಿರರ್ ಆಫ್ ದ ಮೈಂಡ್ ಅಂಡ್ ಫ್ರೀ ಯು ಫ್ರಮ್ ಆಲ್ ಮಟೀರಿಯಲ್ ಕಂಟ್ಯಾಮಿನೇಷನ್. ಇಟ್ ಈಸ್ ಪ್ರಾಕ್ಟಿಕಲ್, ಸೆಲ್ಫ್ ಎವಿಡೆಂಟ್ ಅಂಡ್ ರಿಕ್ವೈರ್ಸ್ ನೋ ಆರ್ಟಿಫಿಷಿಯಲ್ ಏಡ್. ಟ್ರೈ ಇಟ್ ಅಂಡ್ ಬಿ ಬ್ಲಿಸ್ಫುಲ್ ಆಲ್ ದ ಟೈಮ್ಸ್. ಈ ಹರೇ ಕೃಷ್ಣ ಮಹಾಮಂತ್ರ ನಮ್ಮ ಮನಸ್ಸಿನ ಕನ್ನಡಿಗೆ ಹಿಡಿದ ಆ ಧೂಳನ್ನು ಅದು ತೆಗೆದು ಚೊಕ್ಕ ಮಾಡುತ್ತದೆ, ತುಂಬಾ ಪರಿಶುದ್ಧರನ್ನಾಗಿ ಮಾಡುತ್ತೆ. ಇದು ಪ್ರಾಕ್ಟಿಕಲ್. ಇದನ್ನ ನೀವು ಇದಕ್ಕೆ ಯಾವುದೇ ಒಂದು ಇದರ ಜೊತೆಗೆ ಯಾವುದು ಬೇಕಾಗ್ಲಿಲ್ಲ.
ಇಷ್ಟೇ ಮಾಡಿದ್ರೆ ಸಾಕು, ಆಮೇಲೆ ಇದರಿಂದ ನಿಮ್ಗೆ ಆನಂದ ಸಿಕ್ಕುತ್ತೆ ಅಂತ ಹೇಳಿದ್ರು. ಮತ್ತೆ ನೀವು ಡಾನ್ಸ್ ಮಾಡಿ, ಕುಣಿರಿ, ಮತ್ತೆ ನೀವು ಪ್ರಸಾದ ತೆಗೆದುಕೊಳ್ಳಿ. ಸೊ ಚಾಂಟ್, ಡಾನ್ಸ್ ಅಂಡ್ ಟೇಕ್ ಪ್ರಸಾದಂ ಅಂತ ಇದನ್ನ ಅವರು ಕೊಟ್ರು ಅಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ. ಆಮೇಲೆ ಅವೇಕನ್ ಯುವರ್ ಟ್ರಾನ್ಸೆಂಡೆಂಟಲ್ ನೇಚರ್, ನಿಮ್ಮಲ್ಲಿದ್ದ ಆಧ್ಯಾತ್ಮಿಕ ಆ ಒಂದು ಸ್ತರವನ್ನು ನೀವು ಮುಟ್ಟಿ, ಮತ್ತೆ ರಿಜಾಯ್ಸ್ ಇನ್ ದ ಓಷನ್ ಆಫ್ ಬ್ಲೀಸ್, ಆನಂದದ ಸಾಗರದಲ್ಲಿ ತೇಲಿರಿ ನೀವು ಅಂತ ಹೇಳಿದ್ರು. ಈ ಒಂದು ಎಲ್ಲ ಈ ಸಂಕೀರ್ತನೆಯಿಂದ ನೀವು ಆನಂದ ಸಾಗರದಲ್ಲಿ ಹೋಗಿ, ಅದರ ಬಿಟ್ಟು ನೀವು ಕೃತಕವಾದ ಆ ಒಂದು ಮಾದಕ ವಸ್ತುಗಳ ಸೇವನೆಯಿಂದ ಸಿಗ್ತಕ್ಕಂಥದ್ದು ಆನಂದ ಅದು ಅಲ್ಲ. ಸೊ ಅದು ಕೃತಕವಾದದ್ದು. ಸೊ ಹಾಗಾಗಿ ಅದನ್ನ ನೀವು ಪಡ್ಕೋಬೇಡಿ, ಅದನ್ನ ಬಿಡಿ ನೀವು, ಮತ್ತೆ ಈ ರೀತಿಯಾದ ಒಂದು ಆಧ್ಯಾತ್ಮಿಕ ಆನಂದವನ್ನು ಪಡೆಯಿರಿ ಅಂತ ಹೇಳಿದ್ರು. ಆಮೇಲೆ ಅವರಿಗೆ ಈ ಪಾಂಪ್ಲೆಟ್ ನಲ್ಲಿ, ಈ ಒಂದು ಕರಪತ್ರದಲ್ಲಿ ಇಲ್ಲಿ ಪ್ರಭುಪಾದರು ಸೋಮವಾರ ಮತ್ತು ಬುಧವಾರ ಶುಕ್ರವಾರ ಕೂಡ ಬೆಳಿಗ್ಗೆ 7 ಮತ್ತು ಸಂಜೆ 7 ಅಲ್ಲಿ ಅವರು ಇದನ್ನು ಮಾಡ್ತಾ ಇದ್ರು. ಅಂದ್ರೆ ಕೃಷ್ಣ ಕಾನ್ಶಿಯಸ್ ಬಗ್ಗೆ ಎಲ್ಲ ಅವರು ಮೀಟಿಂಗ್ಸ್ ಇಟ್ಕೊಳ್ತಾ ಇದ್ರು. ಅದಕ್ಕೆ ಅವರಿಗೆ ಆಹ್ವಾನ ಕೊಡ್ತಿರು, ಈ ಎಲ್ಲ ಮೀಟಿಂಗ್ಗಳಿಗೆಲ್ಲ ನೀವು ಬನ್ನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಆ ಟಾಂಕಿನ್ ಸ್ಕ್ವೇರ್ ನ ಅಲ್ಲಿ ಇರ್ತಕ್ಕಂತಹ ಒಂದು ಸಂಕೀರ್ತನೆ, ಆ ಟಾಂಕಿನ್ ಸ್ಕ್ವೇರ್ ನಲ್ಲಿ ಪಾರ್ಕ್ ನಲ್ಲಿ ಸಂಕೀರ್ತನೆ ತುಂಬಾ ಫೇಮಸ್. ಈ ಟಾಂಕಿನ್ ಸ್ಕ್ವೇರ್ ಪ್ರಾರ್ಥನೆ ಸಂಕೀರ್ತನೆ, ಆ ಟಾಂಕಿನ್ ಸ್ಕ್ವೇರ್ ಪಾರ್ಕ್ ನಲ್ಲಿ ಮಾಡಿದ ಸಂಕೀರ್ತನೆಯಿಂದ ತುಂಬಾ ಹಿಪ್ಪಿಗಳು ಪ್ರಭಾವಿತರಾದರು. ಸೊ ಹಾಗಾಗಿ ಅವರಿಗೆ ಇದು ಪಬ್ಲಿಕ್ ಪ್ಲೇಸ್ ನಲ್ಲಿ ಮಾಡ್ತಕ್ಕಂಥ ಸಂಕೀರ್ತನೆ. ಆಮೇಲೆ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಅವರು ಪುನಃ ಪ್ರಕಟಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಇದೆಲ್ಲ 1966ನೇ ಇಸವಿನಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು. ಆಮೇಲೆ ಶಿಷ್ಯರ ಸಹಾಯದಿಂದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಭವ್ಯವಾದ ರಾಧಾಕೃಷ್ಣ ಮಂದಿರವನ್ನ ಅವರು ಸ್ಥಾಪನೆ ಮಾಡಿದರು ಮತ್ತು ಹಿಪ್ಪಿಗಳಿಗೆ ಅವರು ಅವರ ಜೀವನವನ್ನೇ ಪರಿವರ್ತಿಸಿದರು. ಗೋಲ್ಡನ್ ಗೇಟ್ ಪಾರ್ಕ್ ನಲ್ಲಿ ಅವರು ಹರಿನಾಮ ಸಂಕೀರ್ತನೆ ಮಾಡಿದರು. ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಜಗನ್ನಾಥಪುರಿ ಅಂತ ಹೆಸರಿಟ್ರು. ಮತ್ತೆ ಅಲ್ಲಿ ಜಗನ್ನಾಥ, ಬಲಭದ್ರ, ಸುಭದ್ರ ಇವರ ಒಂದು ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಮೆರವಣಿಗೆ ಮಾಡಬೇಕು, ಜಗನ್ನಾಥನ ರಥಯಾತ್ರೆ ಮಾಡಬೇಕು ಅಂತ ಅಲ್ಲಿ ಸಂಕಲ್ಪ ಮಾಡಿ, ಮತ್ತೆ ತಮ್ಮ ಶಿಷ್ಯಂದರಿಗೆ ಅವರು ಎಲ್ಲ ಹೇಗೆ ಆದೇಶ ನೀಡಿದ್ರು, ಎಲ್ಲ ಇದನ್ನೆಲ್ಲ ಮಾಡ್ಲಿಕ್ಕೆ ಎಲ್ಲ ತಯಾರು ಮಾಡ್ಕೊಳ್ಳಿ ಅಂತ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿ ಮುಗಿಸೋಣ, ನಾಳೆ ಮುಂದಿನದು. ಹರೇ ಕೃಷ್ಣ. ಪ್ರಶ್ನೆಗಳು ಇದ್ರೆ ಏನಾದ್ರೂ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಆಗಿದ್ದಾರಾ ಮಾತಾಜಿ? ಮ್ಯೂಟ್ ಮಾಡ್ತೀನಿ. ಓಕೆ, ಸ್ಟಾಪ್, ಇದು ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಮಾತಾಜಿ. ಅನ್ಮ್ಯೂಟ್ ಆಗ್ತಾ ಇದೆಯಾ ನೋಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಓಕೆ ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು.